ಶ್ರೀ ಶ್ರೀ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶರಾದಂತಹ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿಭುಶೇಖರ ಭಾರತೀ ಮಹಾಸ್ವಾಮಿಗಳು ಈಗ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಈ ಆಗಮಿಸುವಂತಹ ಈ ಕಾರ್ಯಕ್ರಮಕ್ಕೆ ಈಗ ಇಲ್ಲಿ ವಿದ್ಯುಕ್ತವಾಗಿ ಒಂದು ಕುಣಿತ ಭಜನೆಯನ್ನು ನಾವು ಆರಂಭಿಸಲಿಕ್ಕಿದ್ದೇವೆ. ಈ ಕುಣಿತ ಭಜನೆಯನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿಕ್ಕಾಗಿ ನಮ್ಮ ಪಂಚಲಿಂಗೇಶ್ವರ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಗುರುಗಳಾದಂತಹ ನಾರಾಯಣ ಇವರು ಇದನ್ನು ಉದ್ಘಾಟಿಸಬೇಕು ಅಂತೇಳಿ ಸೇರಿದ ಎಲ್ಲ ಮಹಾಜನತೆಯ ಪರವಾಗಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ತುಂಬ ಹೃದಯದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಈಗ ವಿದ್ಯುಕ್ತವಾಗಿ ಕುಣಿತ ಭಜನೆಯನ್ನು ಪಂಚಲಿಂಗೇಶ್ವರ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಗುರುಗಳಾದಂತಹ ನಾರಾಯಣ ಇವರು ಉದ್ಘಾಟಿಸಿದ್ದಾರೆ. ಏಕದಂತನೇ ಲೋಕಖ್ಯಾತನೇ ರೂಪನೇ ಕಾಮಿನಿ ಸಂಗದೂರನೇ ಅಷ್ಟಕೋಟಿ ಪ್ರದೀಪನೇ ವಸ್ತ್ರಧಾರನೇ ದಾಸಪುರದರ ಪುತ್ರನೇ ಶರಣು ಸಾಂಬನ ಶರಣು ಬೆನಕನೇ ಕನಕ ರೂಪನೇ ನಿನಗೆ ಶಾರದೆ ಮಧುರ ಭಾಷಿಣಿ ಸದಯು ಶಾರದೆ ನಿಂತ ಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಧ್ವನಿಯು ಕೇಳದೆ ನಿನಗೆ ಶಾರದೆ ಮೆಚ್ಚಿದನು ನೋಡಮ್ಮಯ್ಯ ಮೆಚ್ಚಿದನು ನೋಡಮ್ಮಯ್ಯ ಎಂಥ ಜನ್ಮಗೆ ಮಗಳ ಕೊಟ್ಟನು ಮಗಳ ಕೊಟ್ಟನು ವಿಪರೀತವ ನೋಡಮ್ಮ
ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಕೇವಲ ಧರ್ಮದ ದೀಪವಲ್ಲ, ಧರ್ಮವೇ ದೀಪವಾದಂತಹ ಮಹಾಪುರುಷರು. ಜ್ಞಾನದ ರೂಪವಲ್ಲ, ಜ್ಞಾನವೇ ಸ್ವರೂಪವಾಗಿ ಪಡಿಮೂಡಿ ಬಂದಂಥವರು. ಭಾರತದ ಭವ್ಯ ಪರಂಪರೆಯ ಜೀವಂತ ರೂಪ. ಶೃಂಗೇರಿ ಶಾರದಾ ಪೀಠದ ಪವಿತ್ರ ಪೀಠದಲ್ಲಿ ಆದಿಶಂಕರಾಚಾರ್ಯರ ಅದ್ವೈತ ತತ್ವದ ಬೆಳಕಿನಲ್ಲಿ ಮನಸ್ಸಿನ ಮೆರಗು, ಜೀವನಕ್ಕೆ ದಿಕ್ಕು, ಸಮಾಜಕ್ಕೆ ಶಕ್ತಿ ನೀಡುವ ಮಹಾಗುರುಗಳು. ಸರಳತೆ ಅವರ ಆಭರಣ, ಸಹನೆ ಅವರ ಶರಣ, ಸತ್ಯ ಅವರ ಚರಣ, ಕರುಣೆ ಅವರ ಕಿರಣ. ಇಂದು ಹನುಮಗಿರಿ ಭಕ್ತಿ ಉರಿಯುವ ಗಿರಿ, ಶಕ್ತಿ ಹರಿಯುವ ಗಿರಿ. ಆಂಜನೇಯನ ಅಚಲ ಭಕ್ತಿ, ಅಪ್ರತಿಮ ಶಕ್ತಿ, ಅಜೇಯ ನಿಷ್ಠೆಯ ತೀರ್ಥಕ್ಷೇತ್ರ. ಹನುಮಗಿರಿ ಶಕ್ತಿಯ ಸಂಕೇತವಾದರೆ ಸ್ವಾಮೀಜಿ ಜ್ಞಾನದ ಸಂಕೇತ. ಅಲ್ಲಿ ರಾಮನಾಮದ ನಾದ ಮೊಳಗಿದರೆ ಇಲ್ಲಿ ಬ್ರಹ್ಮಜ್ಞಾನದ ದೀಪ ಬೆಳಗುತ್ತದೆ. ಹನುಮಗಿರಿ ಎತ್ತರದಲ್ಲಿ ಗಿರಿ, ಸ್ವಾಮೀಜಿಗಳು ಆಳದಲ್ಲಿ ಗಿರಿ. ಅಲ್ಲಿ ಭಕ್ತಿ ಉಕ್ಕಿದರೆ ಇಲ್ಲಿ ಜ್ಞಾನ ಉಕ್ಕುತ್ತದೆ. ಅಲ್ಲಿ ಶಕ್ತಿ ಎದ್ದು ನಿಂತರೆ ಇಲ್ಲಿ ಚೈತನ್ಯ ಎದ್ದು ನಿಂತಿದೆ. ಇಂದು ಈ ಮಹಾಸಂಗಮ ಸಾಧಾರಣವಲ್ಲ, ದಿವ್ಯ ಚರಿತ್ರೆ. ಇದು ಕೇವಲ ಭೇಟಿಯಲ್ಲ, ಭಾವನೆಯ ಜ್ವಾಲೆ. ಇದು ಕೇವಲ ಆಗಮನ ಅಲ್ಲ, ಆತ್ಮೋದಯದ ಹೊಳೆ. ಇಂತಹ ಧರ್ಮ ಧುರೀಣರು, ದಯಾಮೂರ್ತಿ, ದೇಶದ ದಾರಿದೀಪವಾದ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಯವರ ಸಾನ್ನಿಧ್ಯ ನಮ್ಮ ಅದೃಷ್ಟವಲ್ಲ, ನಮ್ಮ ಭಾಗ್ಯದ ಉತ್ಸವ, ನಮ್ಮ ಶಕ್ತಿಯ ಮೂಲ, ನಮ್ಮ ಭವಿಷ್ಯದ ದಿಕ್ಕು. ಎಲ್ಲರ ಪರವಾಗಿ, ಶ್ರೀ ಕ್ಷೇತ್ರದ ಪರವಾಗಿ ಹೃದಯ ತುಂಬಿ ಜಗದ್ಗುರುಗಳನ್ನ ಅತ್ಯಂತ ಆದರದಿಂದ, ಅನುನಯದಿಂದ ಶಿರಬಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಕ್ಷಣ ಇತಿಹಾಸವಾಗಲಿ, ಈ ಸಾನ್ನಿಧ್ಯ ಪ್ರೇರಣೆಯಾಗಲಿ ಎಂಬಂತಹ ನಮ್ರವಾದಂತಹ ಭಕ್ತಿಪೂರ್ವಕವಾದಂತಹ ಸನ್ನಿಧಾನದಲ್ಲಿ ಒಂದು ಭಿನ್ನವನ್ನ ಮಾಡುತ್ತಾ ಕ್ಷೇತ್ರದ ಪರವಾಗಿ ಆಡಳಿತ ಮುಕ್ತೇಸರಾದಂತಹ ಧರ್ಮದರ್ಶಿಗಳಂತಹ ಶ್ರೀಯುತ ನನ್ಯ ಅಚ್ಯುತ ಮೂಡಿತ್ತಾಯರು ಫಲ ಸಮರ್ಪಣೆಯನ್ನ ಮಾಡಿ ಸ್ವಾಮಿಗಳಿಗೆ ಆದರಪೂರ್ವಕವಾದ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಗತಿಲೇನ ಸೇಃ ಪರಸ್ಸ ಮಹೇಶ್ವರಃ. ಶ್ರೀ ಕ್ಷೇತ್ರ ಹನುಮಗಿರಿಯ ವತಿಯಿಂದ ಸಮರ್ಪಿಸಿದ ಗುರುಚರಣಾರವಿಂದ ಕಾಣಿಕೆ. ನೆರೆದಂತಹ ಎಲ್ಲ ಭಕ್ತರಿಗೆ ಶ್ರೀ ಕ್ಷೇತ್ರದ ಶ್ರೀ ಆಂಜನೇಯನ ದಿವ್ಯ ಸನ್ನಿಧಾನದಲ್ಲಿ ಶ್ರೀ ಗುರುಗಳ ಧರ್ಮ ಸಂದೇಶ ಅಪ್ಪಣೆಯಾಗಬೇಕು ಅಂತ ಹೇಳಿ ಶ್ರೀ ಸನ್ನಿಧಾನದಲ್ಲಿ ವಿನಮ್ರಪೂರ್ವಕವಾದಂತಹ ಭಿನ್ನವನ್ನ ಮಾಡಿಕೊಳ್ತಾ ಇದ್ದಾರೆ. ನಮಃ ಸತಾಂ ಶರಣ್ಯಾಯ ಜಗನ್ಮಂಗಳಮೂರ್ತಯೇ ಸೀತಾಕಾಂತಾಯ ರಾಮಾಯ ಪವಿತ್ರಾದ್ಭುತಕೀರ್ತಯೇ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಈ ಒಂದು ಹನುಮಗಿರಿ ಕ್ಷೇತ್ರದಲ್ಲಿ ಅತ್ಯಂತ ಸುಂದರವೂ ಬೃಹದಾಕಾರವೂ ಆಗಿರತಕ್ಕಂತಹ ಶ್ರೀರಾಮಚಂದ್ರನ ಮೂರ್ತಿಯ ದರ್ಶನವನ್ನು ಮಾಡಿ ಪಂಚಮುಖಾಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಈ ಭಾರತ ದೇಶವನ್ನು ತಾಯಿಯ ಒಂದು ರೂಪದಲ್ಲಿ ನಾವು ಹಿಂದಿನಿಂದಲೂ ಸಹ ಆರಾಧನೆ ಮಾಡ್ತಾ ಗೌರವಿಸುತ್ತಾ ಬಂದಿದ್ದೇವೆ. ಅಂತಹ ಈ ಭಾರತ ದೇಶಕ್ಕೆ ಒಂದು ತಾಯಿಯ ಸ್ವರೂಪದಲ್ಲಿ ಭಾರತ ಮಾತಾ ಅನ್ನುವಂತಹ ರೂಪದಲ್ಲಿ ನಾವು ಗೌರವಿಸುವಂತಹ ಒಂದು ಪದ್ಧತಿ ಹಿಂದಿನಿಂದಲೂ ಸಹ ಬಂದಿದೆ. ಅಂತಹ ಭಾರತ ಮಾತೆಗೆ ಮಾಡಿರ್ತಕ್ಕಂತಹ ಮಂದಿರವನ್ನು ಮತ್ತು ಅಲ್ಲಿರ್ತಕ್ಕಂತಹ ಬೇರೆ ಬೇರೆ ರೀತಿಯಾದಂತಹ ನಮ್ಮ ಈ ದೇಶದಲ್ಲಿರ್ತಕ್ಕಂತಹ ಜನರಿಗೆ
ವಿಶೇಷವಾದಂತಹ ಪ್ರೇರಣೆಯನ್ನು ಕೊಡತಕ್ಕಂತಹ ಹಿಂದಿನವರು ನಮ್ಮ ಪೂರ್ವಜರು ಈ ದೇಶವನ್ನು ಈ ಧರ್ಮವನ್ನು ಎರಡನ್ನೂ ಸಹ ಎರಡು ಕಣ್ಣುಗಳಾಗಿ ಹೊಂದಿದ್ದು ಇದರ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ವ್ಯಕ್ತಿಗಳ ಒಂದು ಯಾವ ಪ್ರದರ್ಶನ ಅಂದರೆ ಆ ವ್ಯಕ್ತಿಗಳ ಚಿತ್ರಗಳನ್ನು ಮಾಡಿ ಅವರ ಬಗ್ಗೆ ಜನರಿಗೆ ತಿಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆಯೋ ಅದನ್ನು ಮತ್ತು ವಿಶೇಷವಾಗಿ ಅತ್ಯಂತ ಪರಾಕ್ರಮಶಾಲಿಗಳಾಗಿ ಸತತವಾಗಿ ಈ ಒಂದು ದೇಶದ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ಸೈನಿಕರ ಸ್ಮಾರಕವಾಗಿ ಮಾಡಿರತಕ್ಕಂತಹ ಒಂದು ಸ್ಥಳವನ್ನು ಎಲ್ಲವುದನ್ನು ಸಹ ನೋಡಿ ಮತ್ತು ನಮ್ಮ ಭಾರತ ದೇಶದ ಒಂದು ಪರಾಕ್ರಮಕ್ಕೆ ಪ್ರತೀಕವಾಗಿ ಮಾಡಿದಂತಹ ಅಲ್ಲಿರುವಂತಹ ಸೈನಿಕರ ವಿಗ್ರಹಗಳು ಇತ್ಯಾದಿಗಳನ್ನೆಲ್ಲ ನೋಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಖಂಡಿತವಾಗಿಯೂ ಎಲ್ಲರೂ ಸಹ ಬಂದು ಸಂದರ್ಶನ ಮಾಡಬೇಕಾದಂತಹ ಒಂದು ವಿಶೇಷವಾದ ಪ್ರದೇಶವು ಈ ಪ್ರದೇಶವಾಗಿದೆ. ಮಾತ್ರವಲ್ಲ, ನಾವೆಲ್ಲರೂ ಸಹ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧಿಸುವಂತಹ ಆಂಜನೇಯ ಸ್ವಾಮಿಯ ದಿವ್ಯ ಚರಿತ್ರೆಯು ಮತ್ತು ರಾಮಾಯಣದ ದಿವ್ಯ ಚರಿತ್ರೆಯು ಇದೆಲ್ಲವೂ ಸಹ ಇಲ್ಲಿ ಶಿಲಾರೂಪದಲ್ಲಿ ಮಾಡಲಾಗಿದೆ. ಅದೆಲ್ಲದನ್ನು ಸಹ ಒಮ್ಮೆ ಪರಿಶೀಲನೆ ಒಮ್ಮೆ ದರ್ಶನ ಮಾಡಿದರೆ ಸಂಪೂರ್ಣವಾಗಿ ರಾಮಾಯಣ ಕಥೆ ಮತ್ತು ಆಂಜನೇಯ ಸ್ವಾಮಿಯ ಅವತಾರದ ಕಥೆಯನ್ನು ನಾವು ಮನನ ಮಾಡಬಹುದಾಗಿದೆ. ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಉತ್ತಮವಾದಂತಹ ರೀತಿಯಲ್ಲಿ ಇಲ್ಲಿ ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮತ್ತು ಇಲ್ಲಿರುವಂತಹ ಶ್ರೀರಾಮಚಂದ್ರನ ಆ ಎತ್ತರವಾದಂತಹ ಮೂರ್ತಿಯ ಮುಂದೆ ನಿಂತುಕೊಂಡು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಧರ್ಮದಲ್ಲಿ ದೊಡ್ಡ ದೊಡ್ಡ ಗೋಪುರಗಳನ್ನು ದೊಡ್ಡ ದೊಡ್ಡ ವಿಗ್ರಹಗಳನ್ನೆಲ್ಲ ಹಿಂದಿನ ಕಾಲದಿಂದಲೂ ಸ್ಥಾಪನೆ ಮಾಡುವಂತಹ ಕ್ರಮ ಇದೆ. ಈ ಕ್ರಮ ಯಾತಕ್ಕೋಸ್ಕರ ಅಂತಂದರೆ ಸುಮ್ಮನೆ ನಮ್ಮ ಹತ್ರ ಅಷ್ಟು ದುಡ್ಡಿದೆ ಅದರಿಂದ ಅದನ್ನು ತೋರಿಸ್ಕೊಳ್ಳಿಕ್ಕೋ ನಮಗಿಷ್ಟು ಮಾಡಲಿಕ್ಕಾಗುತ್ತೆ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೋ ಇದಕ್ಕೋಸ್ಕರವೋ ಅಲ್ಲ. ಯಾತಕ್ಕಾಗಿ ಇಷ್ಟು ದೊಡ್ಡ ದೇವಾಲಯಗಳನ್ನು ಮೂರ್ತಿಗಳನ್ನು ಸ್ಥಾಪನೆ ಮಾಡುವುದು ಅಂತಂದರೆ ಆ ದೇವಾಲಯದ ಮುಂದೇನೋ ಅಥವಾ ಆ ಮೂರ್ತಿಯ ಮುಂದೇನೋ ಹೋಗಿ ನಿಂತ್ಕೊಂಡಾಗ ಯಾರ ಮೂರ್ತಿಯ ಮುಂದೆ ನಾವು ನಿಂತ್ಕೊಂಡಿದ್ದೀವೋ ಅಥವಾ ಯಾವ ಪರಮಾತ್ಮನ ಆಲಯದ ಮುಂದೆ ನಾವು ನಿಂತ್ಕೊಂಡಿದ್ದೀವೋ ಆ ಪರಮಾತ್ಮ ಅಷ್ಟು ದೊಡ್ಡವನಾಗಿದ್ದಾನೆ, ಆ ವ್ಯಕ್ತಿಯು ಅಷ್ಟು ದೊಡ್ಡವನಾಗಿದ್ದಾನೆ, ಅವರ ಮುಂದೆ ನಾವು ಇಷ್ಟು ಚಿಕ್ಕವರಾಗಿದ್ದೇವೆ. ಆದ್ದರಿಂದ ನಾವು ಅವರನ್ನು ಅತ್ಯಂತ ವಿನಯಶಾಲಿಗಳಾಗಿ ಅವರ ಮುಂದೆ ನಾವು ತುಂಬ ಚಿಕ್ಕವರು, ಯಾವ ಲೆಕ್ಕಕ್ಕೂ ಇಲ್ಲ. ಆದ್ದರಿಂದ ಅವರನ್ನು ನಾವು ಅತ್ಯಂತ ವಿನಮ್ರ ಭಾವನೆಯಿಂದ ಶ್ರದ್ಧೆಯಿಂದ ಅವರನ್ನು ಅನುಸರಿಸಿ ಅವರನ್ನು ಆರಾಧಿಸಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋ ಭಾವನೆ ಎಲ್ರಿಗೂ ಸಹ ಬರಬೇಕು ಅನ್ನುವಂತಹ ಉದ್ದೇಶದಿಂದ ಇಷ್ಟು ದೊಡ್ಡ ದೇವಸ್ಥಾನಗಳನ್ನು ದೊಡ್ಡ ಮೂರ್ತಿಗಳನ್ನು ಸ್ಥಾಪನೆ ಮಾಡುವಂತಹ ಕ್ರಮ ಬಂದಿದೆ ಅನ್ನುವಂತಹ ಒಂದು ವಿಷಯವನ್ನು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ನಾವು ಆ ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರನ ಮುಂದೆ ಇರ್ಬೋದು ಅಥವಾ ಇಲ್ಲಿ ಆಂಜನೇಯ ಸ್ವಾಮಿ ಮುಂದೆ ಇರಬಹುದು, ನಾವು ಬಂದು ನಿಂತುಕೊಂಡಾಗ ನಾವು ಎಷ್ಟು ಚಿಕ್ಕವರಾಗಿದ್ದೇವೆ, ಆ ಪರಮಾತ್ಮ ಎಷ್ಟು ದೊಡ್ಡವನು, ಆ ಭಗವಂತ ಎಷ್ಟು ದೊಡ್ಡವನು, ಆ ಭಗವಂತನ ಮುಂದೆ ನಾವು ಎಷ್ಟು ಚಿಕ್ಕವರಾಗಿದ್ದೇವೆ ಅನ್ನೋ ಭಾವನೆ ನಮಗೆ ಬರಬೇಕು. ಆ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಬೇಕು. ಇದರಿಂದ ಇನ್ನೂ ನಾವೆಷ್ಟು ಕಲ್ತ್ಕೊಳ್ಬೇಕಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡು ಅದರಂತೆ ನಮ್ಮ ಜೀವನವನ್ನು ನಡೆಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಹಾಗಾಗಿ ಅದರ ಎದುರಿಗೆ ಬಂದು ನಿಂತ್ಕೊಂಡಾಗ ನಮಗೆ ಈ ಭಾವನೆ ಬರಬೇಕು. ಆ ಒಂದು ಭಾವನೆ ಬರಲಿ ಅನ್ನೋ ಉದ್ದೇಶದಿಂದಲೇ ದೊಡ್ಡ ದೊಡ್ಡ ಆಲಯಗಳನ್ನು ಮೂರ್ತಿಗಳನ್ನು ನಿರ್ಮಾಣ ಮಾಡಿ ಸ್ಥಾಪನೆ ಮಾಡುವಂತಹ ಪದ್ಧತಿ ಬಂದಿದೆ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ಆ ಪರಮಾತ್ಮನ ಅನೇಕ ವಿಧವಾದಂತಹ ಅವತಾರಗಳಲ್ಲಿ ಅತ್ಯಂತ ಅದ್ಭುತವಾದಂತಹ ಶ್ರೀರಾಮ ಅವತಾರ, ಆ ಒಂದು ಶ್ರೀರಾಮಾವತಾರದ ಕಥೆಯಲ್ಲಿ ಅತ್ಯಂತ ಅದ್ಭುತವಾದಂತಹ ಆಂಜನೇಯ ಸ್ವಾಮಿಯ ಅವತಾರ, ಇದೆಲ್ಲವೂ ಸಹ ನಮಗೆ ಒಂದು ಜೀವನದ ಉತ್ತಮವಾದಂತಹ ಜೀವನದ ಪಾಠವನ್ನು ಕಲಿಸ್ಕೊಡ್ತಾ ಇದೆ. ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ನಾವು ಉತ್ತಮವಾದಂತಹ ಸ್ಥಿತಿಯನ್ನು ತಲುಪಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನವನ್ನು ಈ ಒಂದು ರಾಮಾಯಣವು ಆಂಜನೇಯ ಸ್ವಾಮಿಯ ಒಂದು ಚರಿತ್ರೆ, ಬರೀ ನಾವು ಒಂದು ಸುಂದರಕಾಂಡವನ್ನು ಮಾತ್ರ ತಗೊಂಡ್ರೆ ಅದರಲ್ಲೇ ತುಂಬ ವಿಷಯ ಇದೆ. ಸುಂದರಕಾಂಡದಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿಂದ
ಅಂದರೆ ನಮ್ಮ ಭಾರತದಿಂದ ಲಂಕೆಗೆ ಹೋಗಿ ಸಮುದ್ರೋಲ್ಲಂಘನವನ್ನು ಮಾಡಿ ಲಂಕೆಗೆ ಹೋಗಿ ಪುನಃ ಬಂದಂತಹ ಒಂದು ವಿಷಯ ಸುಂದರಕಾಂಡದಲ್ಲಿ ಇರುವುದು. ಬರೀ ಈ ಒಂದು ಕಥೆಯಲ್ಲೇ ನಾವು ತಿಳ್ಕೊಳ್ಬೇಕಾದ್ದೆಷ್ಟೋ ಇದೆ. ಒಂದು ಅತ್ಯಂತ ಲೌಕಿಕವಾದಂತಹ ಒಂದು ನೀತಿಯನ್ನು ಇದರಿಂದ ತಿಳ್ಕೊಳ್ಳುವುದು ಅಂತಂದರೆ, ಈಗ ಆಂಜನೇಯ ಸ್ವಾಮಿ ಇಲ್ಲಿಂದ ಲಂಕೆಗೆ ಹೋಗುವಂತಹ ಸಂದರ್ಭದಲ್ಲಿ, ಸಮುದ್ರವನ್ನು ದಾಟುವಂತಹ ಸಂದರ್ಭದಲ್ಲಿ 3 ಜನ ಸಿಕ್ಕಿದ್ರು ದಾರಿಯಲ್ಲಿ. ಸಮುದ್ರವನ್ನು ದಾಟುವಂತಹ ಸಂದರ್ಭದಲ್ಲಿ 3 ಜನ ಸಿಗ್ತಾರೆ. ಒಬ್ಬ ಮೈನಾಕ, ಒಬ್ಬಳು ಸಿಂಹಿಕೆ, ಇನ್ನೊಬ್ಬಳು ಸೊರಸೆ, 3 ಜನ ಸಿಕ್ಕಿದ್ರು. ಆಂಜನೇಯ ಸ್ವಾಮಿ ಹೋಗ್ತಾ ಇರುವುದು ಯಾತಕ್ಕೋಸ್ಕರ ಅಂತಂದರೆ ರಾಮನ ಕಾರ್ಯಕ್ಕೋಸ್ಕರ, ತನ್ನ ಪ್ರಭುವಾಗಿರ್ತಕ್ಕಂತಹ ರಾಮನ ಕಾರ್ಯಕ್ಕೋಸ್ಕರ, ತನ್ನ ರಾಜನಾಗಿರ್ತಕ್ಕಂತಹ ಸುಗ್ರೀವನ ಅಪ್ಪಣೆಯಂತೆ ಆ ಕಾರ್ಯವನ್ನು ಮಾಡಲಿಕ್ಕೆ ಆಂಜನೇಯ ಸ್ವಾಮಿ ಹೋಗ್ತಾ ಇದ್ದಾನೆ. ಈ ಥರ ಹೋಗುವಂತಹ ಸಂದರ್ಭದಲ್ಲಿ 3 ಜನ ಸಿಕ್ಕಿದ್ರು. ಆದರೆ ಆ 3 ಜನರಲ್ಲಿ 2 ತೊಂದರೆ ಮಾಡಲಿಕ್ಕೆ ಬಂದವರು, ಒಬ್ಬರು ಮಾತ್ರ ಸಹಾಯ ಮಾಡಲಿಕ್ಕೆ ಬಂದವರು. ಆ ಮೈನಾಕ ಅನ್ನೋನು ಸಹಾಯ ಮಾಡಲಿಕ್ಕೆ ಬಂದ. ಯಾಕಂತಂದರೆ ಇಷ್ಟು ದೂರ ಆಕಾಶ ಮಾರ್ಗದಲ್ಲಿ ಹೋಗಬೇಕಾದ್ರೆ ಶ್ರಮ ಆಗುತ್ತೆ. ಅದರಿಂದ ಸ್ವಲ್ಪ ಕಾಲ ನನ್ನ ಮೇಲೆ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗ್ಬೋದು. ಅದರಿಂದ ಈ ಕಾರ್ಯದಲ್ಲಿ ನಾನು ಭಾಗಿಯಾಗಬೇಕು ಅಂಥೇಳಿ ಆ ವಿಶ್ರಾಂತಿಗೆ ಆಂಜನೇಯ ಸ್ವಾಮಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿಕ್ಕೆ ಒಂದು ಜಾಗವನ್ನು ಮಾಡಬೇಕು ಅಂಥೇಳಿ ಮೈನಾಕ ಮೇಲೆ ಬರ್ತಾನೆ. ಅವನ ಸಹಾಯ ಆಂಜನೇಯ ಸ್ವಾಮಿ ಬೇಕಾಗಿಲ್ಲ, ಅದು ಬೇರೆ ವಿಷಯ. ಆದರೆ ಅವನು ಬಂದಿದ್ದು ಅದಕ್ಕೋಸ್ಕರ, ಸಹಾಯವನ್ನು ಮಾಡಲಿಕ್ಕೋಸ್ಕರ ಬಂದಿದ್ದ. ಆದರೆ 2 ಮಾತ್ರ ತೊಂದರೆ ಮಾಡಲಿಕ್ಕೋಸ್ಕರ ಬಂದಿದ್ರು. ಅಂದರೆ ಏನಾಯಿತು ಅಂತಂದರೆ, ಲೋಕದಲ್ಲಿ ಯಾವ ಕೆಲಸ ಒಳ್ಳೆ ಕೆಲಸ ಮಾಡಬೇಕಾಗಿ ಬಂದರೂ ಹೀಗೆ ಆಗ್ತಾ ಇರುತ್ತೆ ಎಲ್ಲರಿಗೂ. ಸಹಾಯನ ಮಾಡಲಿಕ್ಕೆ ಕಡಿಮೆ ಜನ ಇರ್ತಾರೆ, ತೊಂದರೆ ಮಾಡಲಿಕ್ಕೆ ಜಾಸ್ತಿ ಜನ ಇರ್ತಾರೆ. ಯಾವ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಸಹ. ಆ ಸುಂದರಕಾಂಡದಲ್ಲಿರುವಂತಹ ಸ್ಥಿತಿಯೂ ಅದೇ. ಇಷ್ಟೆಲ್ಲ ದಾಟಿಕೊಂಡು ಅಲ್ಲಿಗೆ ಹೋಗಿ, ಆದರೆ ಇದನ್ನೆಲ್ಲ ಆಯಾ ಕಾಲಕ್ಕೆ ತಕ್ಕಂತೆ ಬೇಕಾದಂತಹ ಉಪಾಯವನ್ನು ಮಾಡಿಕೊಂಡು ನಮ್ಮ ಕೆಲಸವನ್ನು ನಾವು ಮಾಡಬೇಕು ಅನ್ನುವುದೇ ಆ ಒಂದು ಸುಂದರಕಾಂಡವು ನಮಗೆ ಕೊಡುವಂತಹ ಒಂದು ಸಂದೇಶ. ಮತ್ತು ಅಲ್ಲಿ ಆಂಜನೇಯ ಸ್ವಾಮಿಯನ್ನು ಕಳಿಸಿದ್ದು ಅಮ್ಮನವರು ಎಲ್ಲಿದ್ದಾಳೆ ಅನ್ನೋದನ್ನು ಹುಡುಕೊಂಡು ಬಂದು ತಿಳಿಸ್ಲಿಕ್ಕೋಸ್ಕರ. ಆದರೆ ಆ ರಾವಣನ ಹತ್ರ ಆ ಲಂಕೆಯಲ್ಲಿ ಸೀತಾಮ್ಮನವರ ದರ್ಶನವನ್ನು ಮಾಡಿ, ರಾವಣನ ಆ ಲಂಕೆಯಲ್ಲಿ ಸೀತಾಮ್ಮನವರ ದರ್ಶನವನ್ನು ಮಾಡಿ, ಇನ್ನಲ್ಲಿ ಮುಂದೆ ನಡಿಬೇಕಂತಹ ಯುದ್ಧದಲ್ಲಿ ಆಗಬೇಕಾದ ಅದೆಷ್ಟೋ ಕೆಲಸವನ್ನ ಆಗಲೇ ಸಮಾಪ್ತಿಯು ಮಾಡಿ ಆಯ್ತು. ಯಾಕಂದ್ರೆ ಅದು ಹೇಗಾದ್ರೂ ಮಾಡಬೇಕಂತಹ ಕೆಲಸವೇ. ಇಲ್ಲ ನಮಗೆ ಇಷ್ಟೇ ಹೇಳಿದ್ದೀವಿ, ಅಷ್ಟು ಹೇಳಿದ್ರಿಂದ ನಾನು ಇಷ್ಟನ್ನೇ ಮಾಡುವುದು, ಇದಕ್ಕಿಂತ ಮೇಲೆ ಏನು ಮಾಡುವುದೇ ಇಲ್ಲ ಅಂತ ಹೇಳಲಿಲ್ಲ. ಹೇಗಾದರೂ ಮುಂದೆ ನಡಿಬೇಕಾದ್ದು ಯುದ್ಧ ನಡೀಲಿಕ್ಕಿದೆ. ಆ ಯುದ್ಧದಲ್ಲಿ ಈಗಲೇ ಲಂಕಾ ದಹನ ಬೇಕಾದಷ್ಟು ಮಾಡಿಬಿಟ್ರೆ ಅಲ್ಲಿಗೆ ಸುಮಾರು ಕೆಲಸ ಆದಂಗೆ ಆಗುತ್ತೆ. ಮತ್ತೆ ಮುಂದೆ ಯುದ್ಧನೂ ಅದು ಹೇಗಾದರೂ ನಡೆಯುತ್ತೆ, ಅದು ಬೇರೆ ವಿಷಯ. ಅಂದರೆ ಈಗ ಸಾಧ್ಯವಾದಷ್ಟು ಆ ಕೆಲಸವನ್ನು ಈಗಲೇ ಮುಗಿಸ್ಬಿಟ್ರೆ ಆಯಿತು ಅಂಥೇಳಿ ಅದೆಷ್ಟೋ ರಾಕ್ಷಸರನ್ನು ವಧ ಮಾಡಿ ಸಂಹಾರ ಮಾಡಿ ಆಂಜನೇಯ ಸ್ವಾಮಿ ಅಲ್ಲಿ ಆ ಲಂಕೆಯನ್ನು ದಹನ ಮಾಡಿ ವಾಪಸ್ಸು ಬಂದಿರುವಂತಹ ಒಂದು ಕಥೆಯನ್ನು ನಾವು ಅಲ್ಲಿ ನೋಡ್ತೀವಿ. ಅದರಿಂದ ಈ ಥರ ಒಂದೊಂದು ಹೆಜ್ಜೆಗೂ ಸಹ ರಾಮಾವತಾರದ ಕಥೆಯಲ್ಲಿರ್ಬೋದು, ಆಂಜನೇಯ ಸ್ವಾಮಿ ಆ ಕಥೆಯಲ್ಲಿ ಬೇಕಾದಷ್ಟಿದೆ. ಮನುಷ್ಯ ಕಲ್ತುಕೊಳ್ಬೇಕಂಥದ್ದು ಬೇಕಾದಷ್ಟಿದೆ. ಒಳ್ಳೆ ಕೆಲಸವನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಿ ಅದನ್ನು ಮಾಡಲಿಕ್ಕೆ ಹೋಗುವಾಗ ಬೇರೆ ಬೇರೆ ರೀತಿಯಂತಹ ತೊಂದರೆಯನ್ನು ಮಾಡ್ತಕ್ಕಂಥವರು ಬೇರೆ ಬೇರೆ ರೀತಿಯಾಗಿ ಬರ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತಹ ಉತ್ತರವನ್ನು ಕೊಡ್ತಾ ಮುಂದಕ್ಕೆ ಹೋಗಬೇಕು. ಮತ್ತು ಯಾವ ಕೆಲಸಕ್ಕಾಗಿ ನಾವು ಬಂದಿದ್ದೀವೋ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮುಗಿಸಿ ಪುನಃ ನಾವು ಬರಬೇಕು ಅನ್ನುವುದು ಇಲ್ಲಿರ್ತಕ್ಕಂತಹ ಒಂದು ವಿಷಯ. ಅನೇಕ ವಿಷಯಗಳಿವೆ, ಅದರಲ್ಲಿ ಒಂದು ವಿಷಯ ಇದು, ಕಲ್ತುಕೊಳ್ಬೇಕಂತಹ ವಿಷಯದಲ್ಲಿ ಇದು ಸಹ ಒಂದಾಗಿದೆ. ಅಂದರೆ ಈ ರೀತಿಯಾಗಿ ಆ ಭಗವಂತನ ಒಂದು ಸ್ಮರಣೆ, ಸಂಕೀರ್ತನೆ, ಆರಾಧನೆ ಇತ್ಯಾದಿಗಳಿಂದ ನಮಗೆ ವಿಶೇಷವಂತಹ ಪುಣ್ಯವೂ ಪ್ರಾಪ್ತವಾಗಿ ನಮ್ಮ ಎಲ್ಲ ದುರಿತಗಳು ನಿವಾರಣೆಯಾಗಿ ನಮಗೆ ವಿಶೇಷವಂತಹ ಚಿತ್ತಶುದ್ಧಿ ಉಂಟಾಗಿ ವಿಶೇಷವಂತಹ ಅನುಗ್ರಹ ಪ್ರಾಪ್ತವಾಗುತ್ತೆ. ಆ ಒಂದು ಅಲೌಕಿಕವಾದ ಫಲವೂ ಇದೆ. ಮತ್ತು ಅದರ ಜೊತೆಗೆ ಲೌಕಿಕವಾದಂತಹ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಂತಹ ಸಂದರ್ಭಗಳಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೊಳ್ಳಬೇಕು ಅನ್ನೋದನ್ನು ಹೇಳಿಕೊಡುವಂತಹ ಈ ಲೌಕಿಕವಾದಂತಹ ಅನೇಕ ವಿಧವಾದ ನೀತಿಗಳನ್ನು ಸಹ ಹೇಳಿಕೊಡುವುದು ಆ ಒಂದು ರಾಮಾಯಣ ಮತ್ತು ಆ ಚರಿತ್ರೆಯ ಉದ್ದೇಶವಾಗಿದೆ. ಹಾಗಾಗಿ ಈ ರೀತಿಯಾಗಿ ಅನೇಕ ವಿಧವಾದಂತಹ ವಿಚಾರಗಳಿವೆ ಆ ಚರಿತ್ರೆಯಲ್ಲಿ. ಹಾಗೆ ಇಲ್ಲಿ ಬಂದಾಗ ಆ ಎಲ್ಲ ಕಥೆಗಳನ್ನು ಅದನ್ನೆಲ್ಲ ನೋಡಿದಾಗ ಇಂತಹ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ಅವಕಾಶವು ಇಲ್ಲಿ ಪ್ರಾಪ್ತವಾಗುತ್ತೆ. ಅದರ ಜೊತೆಗೆ ಆ ಭಗವಂತನ ದರ್ಶನವನ್ನು ಮಾಡಿದಂತಹ ಪುಣ್ಯವೂ ಸಹ ಎಲ್ಲರಿಗೂ ಪ್ರಾಪ್ತವಾಗುತ್ತೆ. ಮಾತ್ರವಲ್ಲ, ಈ ಒಂದು ದೇಶವನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಸಂರಕ್ಷಣೆ ಮಾಡಿಕೊಳ್ಳಬೇಕಾದ್ದು ಎಲ್ಲರ ಒಂದು ಕರ್ತವ್ಯವಾಗಿದೆ. ಸೈನಿಕರಾಗಿರ್ತಕ್ಕಂಥವರು ಅವರು ಗಡಿಯಲ್ಲಿದ್ದು ಅವರ ಕೆಲಸವನ್ನು ಅವರು ಮಾಡ್ತಾರೆ, ದೇಶವನ್ನು ರಕ್ಷಣೆ ಮಾಡ್ತಾರೆ.
ಆದರೆ ದೇಶದ ಒಳಗೆ ಇರತಕ್ಕಂಥವ್ರಿಗೂ ಅನೇಕ ಕರ್ತವ್ಯಗಳಿವೆ. ಯಾಕಂದರೆ ಸೈನಿಕರಾಗಿರ್ತಕ್ಕಂಥವರೆಲ್ಲ ಅಲ್ಲಿ ಹೋಗಿ ಆ ರಕ್ಷಣಾ ಕಾರ್ಯವನ್ನೆಲ್ಲ ಮಾಡ್ತಿರುವುದು ಯಾತಕ್ಕೋಸ್ಕರ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಜನರಿಗೋಸ್ಕರ. ಆಗ ಇಲ್ಲಿರ್ತಕ್ಕಂತಹ ಜನರು ಬೇಜವಾಬ್ದಾರಿಯಾಗಿದ್ದು ಬಿಟ್ರೆ ಆಗ ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಅಲ್ಲಿ ಅಷ್ಟೆಲ್ಲ ತ್ಯಾಗಗಳನ್ನು ಮಾಡಿ ಸೈನಿಕರೆಲ್ಲ ಅಲ್ಲಿಗೆ ಹೋಗಿ ಅಷ್ಟೆಲ್ಲ ಕಷ್ಟಪಡುವುದೆಲ್ಲದೂ ಸಹ ವ್ಯರ್ಥವಾಗುತ್ತೆ. ನಮಗೋಸ್ಕರ ಕೆಲಸ ಮಾಡತಕ್ಕಂಥವರ ಕಷ್ಟ ನಮ್ಮಿಂದ ವ್ಯರ್ಥವಾಯಿತು ಅಂತಂದ್ರೆ ಅದಕ್ಕಿಂತ ದೊಡ್ಡ ಕೃತಜ್ಞತೆ ಇನ್ನೊಂದಿರುವುದಿಲ್ಲ, ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿರುವುದಿಲ್ಲ. ಆದ್ರಿಂದ ಅಂಥದ್ದನ್ನು ಯಾರು ಸಹ ಮಾಡಬಾರದು. ಎಲ್ಲರೂ ಸಹ ದೇಶದ ಒಳಗಿರ್ತಕ್ಕಂಥವ್ರು, ಹೇಗೆ ಅಲ್ಲಿ ಗಡಿಯಲ್ಲಿರ್ತಕ್ಕಂಥ ಸೈನಿಕರು ವಿಶೇಷವಾದಂತಹ ಒಂದು ಜವಾಬ್ದಾರಿಯಿಂದ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೋ, ಅವರು ಅಲ್ಲೆಲ್ಲಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದ್ರೆ, ಸ್ವಲ್ಪ ಅನವಧಾನ ಆಯಿತು ಅಂತಂದ್ರೆ ಅದರಿಂದ ಎಷ್ಟು ತೊಂದರೆ ಆಗುತ್ತೋ ದೇಶಕ್ಕೆ, ಅದೇ ರೀತಿಯಾಗಿ ದೇಶದಲ್ಲಿರ್ತಕ್ಕಂಥವರು ಸಹ ಅದೇ ರೀತಿಯಂತಹ ಸಾವಧಾನತೆಯಿಂದ ತಮ್ಮ ತಮ್ಮ ಕೆಲಸಗಳನ್ನೆಲ್ಲ ಮಾಡಬೇಕು. ಎಲ್ಲೂ ಸಹ ಅಚಾತುರ್ಯವಾಗಿ ಬೇಜವಾಬ್ದಾರಿಯಾಗಿ ಏನನ್ನು ಮಾಡಬಾರದು. ದೇಶವನ್ನು ಉತ್ತಮವಂತಹ ಅಭಿವೃದ್ಧಿ ಪಡಿಸುವಂತಹ ಒಂದು ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಸಹ ಪ್ರಯತ್ನವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ನಮ್ಮ ದೇಶ ಅನ್ನೋದು ಇನ್ನೂ ಉತ್ತಮವಾದಂತಹ ಸ್ಥಿತಿಯನ್ನು ತಲುಪುತ್ತೆ. ಆದ್ದರಿಂದ ಇಂತಹ ಒಂದು ದೇಶದ ಒಂದು ಸಂರಕ್ಷಣೆ, ನಮ್ಮ ಈ ಒಂದು ಸನಾತನ ಹಿಂದೂ ಧರ್ಮದ ಒಂದು ಸಂರಕ್ಷಣೆ, ಇದನ್ನೆಲ್ಲವುದನ್ನು ಸಹ ಮಾಡಬೇಕು. ಅದಕ್ಕೆ ನಾವು ಎಲ್ಲ ಕಡೆಗೂ ಹೇಳುವುದು ಏನು ಅಂತಂದರೆ, ಎಲ್ಲರೂ ಸಹ ದೇಶ ಮತ್ತು ಧರ್ಮ ಎರಡೂ ಸಹ ಎರಡು ಕಣ್ಣುಗಳು ಅಂತ ಎಲ್ಲರೂ ಸಹ ಭಾವಿಸಬೇಕು. ಎರಡು ಕಣ್ಣುಗಳಾಗಿ ಎಲ್ಲರೂ ಸಹ ಇಟ್ಕೊಳ್ಬೇಕು. ಭಗವಂತ ನಮಗೆ ಎರಡು ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಆದರೆ ಎರಡು ಕಣ್ಣುಗಳನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಒಂದೊಂದು ಕಣ್ಣಿಂದ ನಾವು ಒಂದೊಂದು ವಸ್ತುವನ್ನು ನೋಡುವುದಿಲ್ಲ. ಎರಡು ಕಣ್ಣುಗಳಿದ್ರೂ ಎರಡಿಂದ ನೋಡುವುದು ಒಂದನ್ನೇ ನಾವು. ಯಾಕೆ ಅಂತಂದರೆ ಹಾಗೆ ನೋಡಿದ್ರೇನೆ ನಮಗೆ ವಸ್ತು ಚೆನ್ನಾಗಿ ಕಾಣುತ್ತೆ. ಯಾವುದಾದ್ರೂ ಒಂದು ವಸ್ತುವನ್ನು ಒಂದು ಕಣ್ಣಲ್ಲಿ ಮಾತ್ರ ನೋಡಿದರೆ ಅಷ್ಟು ಚೆನ್ನಾಗಿ ಕಾಣುವುದಿಲ್ಲ. ಎರಡೂ ಕಣ್ಣುಗಳಲ್ಲಿ ನೋಡಿದಾಗ ಮಾತ್ರವೇ ಚೆನ್ನಾಗಿ ಕಾಣುತ್ತೆ. ಎರಡು ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಅದರಿಂದ ಒಂದು ಕಣ್ಣಿಂದ ಬಲಕ್ಕೆ ನೋಡ್ತೀವಿ, ಒಂದು ಕಣ್ಣಿಂದ ಅದೇ ಸಮಯದಲ್ಲಿ ಎಡಕ್ಕೆ ನೋಡ್ತೀವಿ ಅಂತಂದರೆ ಹಾಗೆ ನೋಡ್ಲಿಕ್ಕಾಗುವುದಿಲ್ಲ. ಹಾಗೆ ನೋಡಿದ್ರೆ ಅದು ಕಾಣುವುದಿಲ್ಲ, ಇದು ಕಾಣೋದು, ಹಾಗೆ ನೋಡ್ಲಿಕ್ಕೆ ಆಗುವುದೇ ಇಲ್ಲ. ಎರಡು ಕಣ್ಣುಗಳಿದ್ರೂ ಎರಡಿಂದ ನೋಡುವುದು ಒಂದನ್ನೇ. ಅದೇ ಥರ ದೇಶ ಮತ್ತು ಧರ್ಮ ಎರಡೂ ಸಹ ಎರಡು ಕಣ್ಣುಗಳಿದ್ದ ಹಾಗೆ. ಎರಡು ಕಣ್ಣುಗಳು ಇದ್ದ ಹಾಗೆ, ಹೇಗೆ ಎರಡು ಕಣ್ಣುಗಳಿಂದ ನಾವು ಒಂದು ವಸ್ತುವನ್ನು ನೋಡಿದಾಗ ಅದು ಚೆನ್ನಾಗಿ ಕಾಣುತ್ತೋ, ಅದೇ ರೀತಿಯಾಗಿ ದೇಶ ಮತ್ತು ಧರ್ಮ ಅನ್ನುವ ಎರಡು ಕಣ್ಣುಗಳನ್ನು ನಾವು ಚೆನ್ನಾಗಿ ರಕ್ಷಣೆ ಮಾಡಿಕೊಂಡಾಗ, ಸಮಾನವಾಗಿ ಎರಡನ್ನೂ ಸಹ ನಾವು ರಕ್ಷಣೆ ಮಾಡಿಕೊಂಡಾಗ, ಆಗ ನಮಗೂ ಸಹ ಆ ಶ್ರೇಯಸ್ಸು ಅನ್ನೋದು ಅಷ್ಟು ಚೆನ್ನಾಗಿ ಕಾಣುತ್ತೆ. ಆ ಶ್ರೇಯಸ್ಸನ್ನು ನಾವು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಅಲ್ಲಿ ಇಲ್ಲಿ ಎರಡು ಕಣ್ಣುಗಳಿದ್ರೂ ಸಹ ಎರಡರ ಉದ್ದೇಶವು ಒಂದು ವಸ್ತುವನ್ನು ನೋಡುವುದೇ. ಇಲ್ಲೂ ಸಹ ಹಾಗೇನೆ ದೇಶ ಧರ್ಮ, ದೇಶಕ್ಕೆ ಧರ್ಮ ಬೇಕು, ಧರ್ಮಕ್ಕೆ ದೇಶ ಬೇಕು. ಎರಡೂ ಪರಸ್ಪರವಾಗಿದ್ದು ಅವುಗಳಿಂದ ಮಾತ್ರವೇ ಆ ಎರಡರಿಂದ ನಾವು ದೇಶದ ಒಂದು ಅಭಿವೃದ್ಧಿಯನ್ನು, ಎಲ್ಲವುದನ್ನು ಶ್ರೇಯಸ್ಸನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಎರಡನ್ನೂ ಸಹ ಪ್ರತಿಯೊಬ್ಬರೂ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಇದರ ಬಗ್ಗೆ ಸದಾಕಾಲ ಚಿಂತನೆ ಮಾಡಿ ಅದಕ್ಕಾಗಿ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯವಾಗುತ್ತೋ, ಯಾವ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೋ ಅದನ್ನು ನಾವು ವಿಶೇಷವಾಗಿ ಈ ಎರಡಕ್ಕೋಸ್ಕರ ಅದನ್ನು ಉಪಯೋಗ ಮಾಡಿ ಈ ಒಂದು ದೇಶ ಮತ್ತು ಧರ್ಮ ಇದರ ಒಂದು ಅಭಿವೃದ್ಧಿಯಲ್ಲಿ ವಿಶೇಷವಾದಂತಹ ಒಂದು ಪಾತ್ರವನ್ನು ನಾವು ಹೊಂದಿರುವವರಾಗಬೇಕು. ಆದ್ದರಿಂದ ಇಂತಹ ಒಂದು ಪ್ರೇರಣೆಯನ್ನು ಸಹ ವಿಶೇಷವಾಗಿ ಎಲ್ಲರೂ ಪಡ್ಕೊಳ್ಬೇಕು. ಅದರಿಂದಲೇ ಆದಿಶಂಕರ ಭಗವತ್ಪಾದಾಚಾರ್ಯರು ಅಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಧರ್ಮವನ್ನು ಉದ್ಧಾರ ಮಾಡಿದ್ದಾರೆ ಮತ್ತು ದೇಶದಲ್ಲೆಲ್ಲ ಕಡೆಯೂ ಸಹ ಸಂಚಾರವನ್ನು ಮಾಡಿ ಎಲ್ಲರಲ್ಲೂ ಒಂದು ಐಕಮತ್ಯ ಉಂಟು ಮಾಡಿದ್ದಾರೆ. ಎಲ್ಲರಿಗೂ ಧರ್ಮ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಮತ್ತು ಸರಿಯಾದಂತಹ ತತ್ವ ಏನು ಅನ್ನೋದನ್ನು ವಿಶೇಷವಾಗಿ ಎಲ್ರಿಗೂ ತಿಳಿಸಿ ಈ ಲೋಕಕ್ಕೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಗ್ರಂಥಗಳನ್ನು ನಾವು ನೋಡಿದರೆ ಆ ಗ್ರಂಥಗಳಲ್ಲಿ ಉತ್ತಮವಾದಂತಹ ಒಂದು ಪರಮಾತ್ಮ ತತ್ವ ಯಾವುದು, ಯಾವ ತತ್ವದಿಂದ ನಾವು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮೋಕ್ಷ ಮಾರ್ಗವನ್ನು ಅವರು ಉಪದೇಶ ಮಾಡಿದ್ದಾರೆ. ಆ ಮೋಕ್ಷ ಮಾರ್ಗವನ್ನು ಪಡಿಬೇಕಂತಂದರೆ ಪರಮಾತ್ಮನ ಅನುಗ್ರಹವನ್ನು ಹೇಗೆ ಪಡ್ಕೊಳ್ಳಬೇಕೋ ಆ ಒಂದು ಮಾರ್ಗವನ್ನು ಸಹ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡೋದರ ಮೂಲಕ ಆ ಒಂದು ಮಾರ್ಗವನ್ನು ಸಹ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಒಂದು ಉತ್ತಮವಾದಂತಹ ಸಮಾಜದ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂತಹ ಅನೇಕ ವಿಧವಾದಂತಹ ನೀತಿಗಳನ್ನು ಶಂಕರರು ಉಪದೇಶ ಮಾಡಿದ್ದಾರೆ. ಈ ಎಲ್ಲ ವಿಧವಾದಂತಹ ವಿಚಾರಗಳನ್ನು ಶಂಕರರು ತಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ನಮ್ಮ ದೇಶದ ನಿಜವಾದಂತಹ ಒಂದು ಇತಿಹಾಸವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು.
ಸರಿಯಾದಂತಹ ಒಂದು ಇತಿಹಾಸ ಯಾವುದು, ಸತ್ಯವಾದಂತಹ ಒಂದು ಇತಿಹಾಸ ಯಾವುದು ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಇವತ್ತಿನ ದಿವಸ ನಿಜವಾದಂತಹ ಇತಿಹಾಸ ಗೊತ್ತಿಲ್ಲ. ಏನು ಹೇಳ್ಕೊಟ್ಟಿದ್ದಾರೋ ಅದು ಮಾತ್ರ ಗೊತ್ತು ಅಷ್ಟೇ. ತುಂಬ ಜನರಿಗೆ ಹೇಳ್ಕೊಟ್ಟಿದ್ದ ಇತಿಹಾಸ ಮಾತ್ರವೇ ಗೊತ್ತು. ಆದರೆ ಹೇಳ್ಕೊಟ್ಟಿದ್ದ ಇತಿಹಾಸ ಸ್ವಲ್ಪನೇ ಇರುವುದು. ವಾಸ್ತವವಾದ ಇತಿಹಾಸ ಬೇಕಾದಷ್ಟಿದೆ. ಆ ಹೇಳ್ಕೊಟ್ಟಿದ್ದ ಇತಿಹಾಸದಲ್ಲೂ ವಾಸ್ತವಾಂಶ ಇರುವುದು ಸ್ವಲ್ಪ, ಇನ್ನು ಬೇಕಾದಷ್ಟು ಏನೇನೋ ಉತ್ಪ್ರೇಕ್ಷೆಗಳು ಅದೆಲ್ಲವೂ ಇದೆ. ಅದರಿಂದ ವಾಸ್ತವವಾದಂತಹ ಇತಿಹಾಸ ಏನು ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅಂದರೆ ಇವತ್ತು ಸಾಮಾನ್ಯವಾಗಿ ಇರುವಂತಹ ಇತಿಹಾಸ ಎಂಥದ್ದು ಸಾಮಾನ್ಯವಾಗಿ ಅಂತಂದರೆ, ಎಷ್ಟು ಸಲ ನಮ್ಮ ದೇಶದ ಮೇಲೆ ಆಕ್ರಮಣಗಳಾಯಿತು, ಯಾರ್ಯಾರು ನಮ್ಮ ದೇಶದ ಮೇಲೆ ಎಷ್ಟು ಸಲ ಆಕ್ರಮಣ ಮಾಡಿದರು, ಎಷ್ಟು ಜನರನ್ನು ಕೊಂದಿದ್ರು, ಎಷ್ಟು ಆಕ್ರಮಣ ಮಾಡಿದರು, ಈ ಕಥೆಗಳೆಲ್ಲ ಇದೆ. ನಮ್ಮ ಇವರೆಲ್ಲ ಎಷ್ಟು ಸಲ ಸೋತಿದ್ರು. ಈ ಸೋತಿರುವಂತಹ ಇತಿಹಾಸವನ್ನೇ ಎಷ್ಟೊತ್ತಿಗೂ ಹೇಳ್ಕೊಡೋದು ಬಿಟ್ಟರೆ ಆ ಗೆದ್ದಿರುವಂತಹ ಇತಿಹಾಸವನ್ನು ಹೇಳುವುದೇ ಇಲ್ಲ. ಗೆದ್ದಿರುವಂತಹವ್ರು ಬೇಕಾದಷ್ಟು ಜನ ಇದ್ದಾರೆ. ವಾಸ್ತವವಾಗಿ ಗೆದ್ದಿರುವಂತಹ ಇತಿಹಾಸವೇ ಇರುವುದು ಎಲ್ಲ ಕಡೆನೂ. ಸೋತಿರುವಂತಹ ಇತಿಹಾಸವು ಅಲ್ಲಲ್ಲಿ ಇರ್ಬೋದು, ಸ್ವಲ್ಪ ಇದೆ ಅಷ್ಟೇ. ಆದರೆ ಅದಕ್ಕೂ ಕಾರಣ ಹೇಳ್ತೀನಿ. ಎಲ್ಲ ಕಡೆ ಇರುವಂತಹದ್ದು ವಾಸ್ತವವಾಗಿ ಗೆದ್ದಿರುವಂತಹ ಇತಿಹಾಸ. ಈ ಸೋತಿರುವಂತಹ ಇತಿಹಾಸವನ್ನೇ ಕೇಳಿ 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 ಏನಾಗುತ್ತೆ ಅಂತಂದರೆ, ಮಕ್ಕಳಿಂದ ಚಿಕ್ಕ ವಯಸ್ಸಿನಿಂದಲೂ ಇದೇ ಇತಿಹಾಸವನ್ನು ಕೇಳಿ ಕೇಳಿ ಏನಾಗುತ್ತೆ ಅಂತಂದರೆ, ಹಾಗಾದರೆ ನಮ್ಮ ಹಿಂದಿನವರೆಲ್ಲ ಬರೀ ಎಷ್ಟೊತ್ತಿಗೂ ಸೋಲ್ತಾನೆ ಇರ್ತಿದ್ರು, ಅವ್ರಿಗೆ ಬರೀ ಸೋಲುವುದೇ ಆಗ್ತಿತ್ತು. ಆ ಹೊರಗಡೆಯಿಂದ ಯಾರೋ ಬಂದರು, ಅವರು ತುಂಬ ಮಹಾವೀರರುಗಳಾಗಿದ್ದರು, ಅವರು ಇಲ್ಲಿ ಬಂದು ಎಲ್ಲ ಸೋಲಿಸ್ಬಿಟ್ರು, ಹಾಗಾಗಿ ಅವರೇ ತುಂಬ ಶ್ರೇಷ್ಠರೇನೋ, ನಮ್ಮವ್ರು ಬರೀ ಸೋಲುವುದೇ ಆಗ್ತಾ ಇತ್ತೇನೋ ಅಂತ ಜನರಿಗೆ ಅನಿಸ್ತಾ ಇರುತ್ತೆ. ಹಾಗಾಗಿ ನಾವು ಇಲ್ಲೇ ಇದ್ದುಬಿಟ್ರೆ ಆವಾಗ ನಮಗೂ ಇದೇ ಥರ ಆಗುತ್ತೆ, ಬಿಟ್ಟರೆ ನಾವೇನು ಸಾಧನೆ ಮಾಡೋಕ್ಕಾಗೋದಿಲ್ವೇನೋ ಅನ್ನುವಂತಹ ಒಂದು ಭಾವನೆ ಬರುವಂತಹ ಇತಿಹಾಸಗಳನ್ನು ಅನೇಕ ಕಡೆಗಳಲ್ಲಿ ಅದನ್ನೇ ಹೇಳ್ಕೊಡೋದಾಗ್ತಾ ಇದೆ. ಆದರೆ ವಾಸ್ತವವಾಗಿ ಆ ಗೆದ್ದಿರುವಂತಹ ಇತಿಹಾಸ ಬೇಕಾದಷ್ಟಿದೆ, ಅದನ್ನೆಲ್ಲರೂ ಸಹ ತಿಳ್ಕೊಳ್ಬೇಕು. ಹಾಗಿದ್ರೆ ಸೋತಿರುವಂತಹ ಇತಿಹಾಸವೂ ಇದೆ. ಅದು ಯಾಕಿದೆ ಅಂತಂದರೆ, ಇಲ್ಲೂ ನಾವು ತಿಳ್ಕೊಳ್ಬೇಕಂತಹ ಮುಖ್ಯವಾದ ವಿಷಯ ಅಂದರೆ, ಈ ಸೋತಿರುವಂತಹ ಇತಿಹಾಸವು ನೇರವಾಗಿ ಸೋತಿದ್ದಲ್ಲ. ಅಲ್ಲಲ್ಲಿ ಕೆಲವು ಸೋತಿರುವಂತಹ ಸಂದರ್ಭಗಳಿವೆ. ಆದರೆ ನೀವು ಒಂದ್ಸಲ ಸರಿಯಾಗಿ ನೋಡಿದರೆ ಯಾವ ಸೋತಿರುವ ಇತಿಹಾಸವಿದ್ರೂ ಅದರ ಹಿಂದೆ ಒಂದು ಷಡ್ಯಂತ್ರ ಇದ್ದೇ ಇದೆ. ನೇರವಾಗಿ ಬಂದು ಸೋಲಿಸಿದ್ದಲ್ಲ, ಷಡ್ಯಂತ್ರದಿಂದ ಸೋಲಿಸಿದ್ದು. ಯಾರ ಇತಿಹಾಸ ಬೇಕಾದರೂ ನೋಡಿ, ಯಾರ್ಯಾರು ಆ ಗೆದ್ದಿರುವಂತಹವರಿದ್ರೋ ಅವರಿಗೆ ಯಾವಾಗೋ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಸೋಲನ್ನು ನೀವು ನೋಡಿದರೆ ಅದು ನೇರವಾಗಿ ಆಗಿರುವುದಲ್ಲ, ಅದರ ಹಿಂದೆ ಒಂದು ಷಡ್ಯಂತ್ರ ಇದ್ದೇ ಇದೆ. ಅಂದರೆ ನೇರವಾಗಿ ಮಾಡ್ಲಿಕ್ಕೆ ಆಗುವುದಿಲ್ಲ, ನೇರವಾಗಿ ಅವರನ್ನು ಸೋಲಿಸ್ಲಿಕ್ಕೆ ಆಗುವುದಿಲ್ವಾದ್ರಿಂದ ಷಡ್ಯಂತ್ರವನ್ನು ಮಾಡಿ ಸೋಲಿಸಿದ್ದು. ಇದು ಎಲ್ಲಿಂದ? ನಿನ್ನೆ ಮೊನ್ನೆಯಿಂದ ಅಲ್ಲ, ರಾಮಾಯಣದಿಂದಲೂ ಹೀಗೇನೆ. ರಾಮಾಯಣದಲ್ಲಿ ಸೀತಾಪಹರಣೆಯೂ ಸಹ ನಡೆದಿರುವುದು ಹಾಗೇನೆ. ಸೀತಾಪಹರಣ ನೇರವಾಗಿ ರಾವಣ ಬಂದು ಆ ರಾಮನ ಜೊತೆಗೆ ಯುದ್ಧ ಮಾಡಿ ಸೋಲಿಸಿ ಸೀತಾಪಹರಣ ಮಾಡಿದ್ದಲ್ಲ, ಅಲ್ಲೂ ಒಂದು ಷಡ್ಯಂತ್ರ. ಆ ಮಾಯಾಮೃಗದ ರೂಪದಲ್ಲಿ ಈ ಮಾರೀಚನನ್ನು ಕಳಿಸಿದ, ರಾಮ ಅಲ್ಲಿಂದ ಆಚೆಗೆ ಹೋಗೋ ಹಾಗೆ ಮಾಡಿದ್ದ, ಅವನ ಹಿಂದೆ ಲಕ್ಷ್ಮಣನು ಹೋಗುವ ಹಾಗಾಯಿತು, ಹೋಗ್ಬೇಕಾಗಿ ಬಂತು. ಅಂತಹ ಸಂದರ್ಭದಲ್ಲಿ ಇವನು ಒಬ್ಬ ತಾಪಸನ ವೇಷದಲ್ಲಿ ಬಂದು ಸೀತಾಮನವನ್ನು ಅಪಹರಣೆ ಮಾಡ್ಕೊಂಡು ಹೋದ. ಅಲ್ಲಿಂದಲೇ ಶುರು ಈ ಒಂದು ಅಂದ್ರೆ ಏನು, ಈ ಷಡ್ಯಂತ್ರವನ್ನು ಮಾಡೋದ್ರ ಮೂಲಕ ಹೀಗೆಲ್ಲ ಮಾಡೋದು ಅಲ್ಲಿಂದಲೇ ಶುರು. ಇನ್ನು ನಂತರ ಯುದ್ಧದಲ್ಲಿ ಆಗಿರುವಂತಹದ್ದು ಅದೆಲ್ಲವೂ ಎಲ್ರಿಗೂ ಗೊತ್ತೇ ಇದೆ. ಮತ್ತು ಮಹಾಭಾರತವನ್ನು ತಗೊಂಡ್ರೆ ಆ ಮಹಾಭಾರತದಲ್ಲೂ ಹಾಗೇನೆ ಪಾಂಡವರನ್ನ ನೇರವಾಗಿ ಸೋಲಿಸ್ಲಿಕ್ಕಾಗುವುದಿಲ್ಲ ಅನ್ನೋದು ಗೊತ್ತಿದೆ ದುರ್ಯೋಧನಿಗೆ. ಹಾಗಾಗಿ ಅದೆಷ್ಟೋ ಷಡ್ಯಂತ್ರಗಳನ್ನು ಬಾಲ್ಯದಿಂದ ಬೇಕಾದಷ್ಟು ಮಾಡ್ತಾನೇ ಇದ್ದ. ಎಷ್ಟು ಷಡ್ಯಂತ್ರಗಳು ಅಂತಂದ್ರೆ ಲೆಕ್ಕನೇ ಇಲ್ಲ. ಅದಕ್ಕೆ ಕೊನೆ ಕಾಲದಲ್ಲಿ ಈ ಕರ್ಣನ ರಥ ಅದು ಭೂಮಿಯಲ್ಲಿ ಸಿಕ್ಕಾಕೊಂಡಾಗ, ಕರ್ಣನಿಗೂ ಅರ್ಜುನನಿಗೂ ಯುದ್ಧ ನಡೀತಾ ಇರುವಾಗ ಆ ಕರ್ಣನ ರಥಚಕ್ರ ಭೂಮಿಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಆಗ ಕರ್ಣ ಹೇಳ್ತಾನೆ, ನನ್ನ ರಥಚಕ್ರ ಭೂಮಿಯಲ್ಲಿ ಸಿಕ್ಕಾಕೊಂಡಿದೆ, ಸ್ವಲ್ಪ ಇರು, ಈಗ ಬಾಣಗಳನ್ನು ಹಾಕಬೇಡ, ನಾನು ಅದನ್ನು ತೆಗೆದ ಮೇಲೆ ಮತ್ತೆ ಯುದ್ಧ ಮಾಡ್ತೀನಿ, ಸ್ವಲ್ಪ ಇರು ಅಂತ ಅರ್ಜುನನಿಗೆ ಹೇಳಿಬಿಟ್ಟು ಕೆಳಗಿಳಿತಾನೆ. ಕೆಳಗಿಳಿದು ಆ ರಥಚಕ್ರವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆಗ ಅರ್ಜುನ ನೋಡ್ತಾ ಇರ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಏನಪ್ಪ ನೋಡ್ತಾ ಇದ್ದೆ, ಹಾಕು ಬಾಣ ಅಂತಾನೆ. ಆಗ ಅರ್ಜುನ ಹೇಳ್ತಾನೆ, ಅದು ಹೆಂಗೆ ಹಾಕೋದು, ಅವನು ಯುದ್ಧಕ್ಕೆ ತಯಾರಾಗಿಲ್ಲಲ್ವ, ಅವನು ರಥಚಕ್ರ ಎತ್ತಲಿಕ್ಕೆ ಎತ್ತು ಪ್ರಯತ್ನ ಮಾಡ್ತಾನಲ್ವ, ಈಗ ಯುದ್ಧ ಮಾಡೋದು, ಈಗ ಬಾಣ ಹಾಕೋದು ಸರಿಯಾಗೋದಿಲ್ಲಲ್ವಾ? ಯಾಕೆ ಸರಿಯಾಗೋದಿಲ್ಲ? ಅಲ್ಲ, ಅದು ಅಧರ್ಮ ಆಗುತ್ತಲ್ವಾ? ಅಧಾರ್ಮಿಕನಾಗಿರುವವನಿಗೆ ಅಧರ್ಮವೇ ಸರಿ, ಅವನ ಅಧಾರ್ಮಿಕ. ದುರ್ಯೋಧನ ಮಾಡಿರುವಂತಹ ಪ್ರತಿಯೊಂದು ಅಧರ್ಮದಲ್ಲೂ ಇವನ ಜೊತೆಯಲ್ಲಿದ್ದ. ಹಿಂದಿನಿಂದಲೂ ಸಹ ಅನೇಕ ಸಂದರ್ಭಗಳಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಅವನ ಜೊತೆಯಲ್ಲೇ ಇದ್ದ. ಅವನು ಮಾಡ್ತಿರುವುದೆಲ್ಲದಕ್ಕೂ ಇವನು ಅನುಮೋದನೆ ಮಾಡ್ತಾ ಇದ್ದ. ಆದ್ದರಿಂದ ದುರ್ಯೋಧನ ಮಾಡುವ ಪ್ರತಿಯೊಂದರಲ್ಲೂ ಇವನೇ ಸಹಾಯ ಮಾಡ್ತಾ ಇದ್ದ. ಹಾಗಾಗಿ ಅವನು ಅಧರ್ಮ ಮಾಡಿದವನಿಗೆ ನೀನು ಅಧರ್ಮ ಭಾಷೆಯಲ್ಲೇ ಹೇಳು, ಅಧರ್ಮದ ಭಾಷೆಯಲ್ಲೇ ನೀನು ಅವನಿಗೆ ಹೇಳು, ಉತ್ತರ ಕೊಡು
ಅದರಿಂದ ಅವನ ಮುಂದೆ ನೀನು ಧರ್ಮದ ಬಗ್ಗೆ ಮಾತಾಡುವ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಮತ್ತೆ ಇನ್ಯಾವ್ಯಾವುದೋ ವಿಷಯ ಬೇಡ, ಈಗ ಆಗಿರುವುದು, ಮೊನ್ನೆ ಆಗಿರುವುದು ಏನಾಯಿತು, ಮೊನ್ನೆ ನಿನ್ನ ಮಗನನ್ನೇ ಹೆಂಗೆ ಸಂಹಾರ ಮಾಡಿದ್ದು, ಹೆಂಗೆ ವಧ ಮಾಡಿದ್ದು ಅಭಿಮನ್ಯುವನ್ನ, ಅದು ಮರ್ತೋಯ್ತಾ ನಿನಗೆ? ಎಲ್ಲೋ ಯಾವತ್ತೋ ಎಷ್ಟೋ ವರ್ಷಗಳ ಹಿಂದೆ ಆಗುವುದೆಲ್ಲ ಬಿಟ್ಬಿಡು. ಮೊನ್ನೆ ಈಗಷ್ಟೇ ಆಗಿರುವುದು, ಕೆಲವು ದಿವಸಗಳ ಹಿಂದೆ ಆಗಿರುವುದು ಅಭಿಮನ್ಯುವನ ವಧವನ್ನು ಹೇಗೆ ಮಾಡಿದ್ದು, ಅದೇ ನ್ಯಾಯ ಮಾರ್ಗದಲ್ಲಿ ಮಾಡಿದ್ರ, ಧರ್ಮ ಮಾರ್ಗದಲ್ಲಿ ಮಾಡಿದ್ರ? ಅದರಲ್ಲೂ ಇವನು ತಾನೇ ಇದ್ದ. ಆದ್ದರಿಂದ ಇಲ್ಲೇನು ಧರ್ಮಗಳ ವಿಚಾರ ಇಲ್ಲ, ಅವಶ್ಯಕತೆ ಇಲ್ಲ, ಹಾಕಿಬಿಡು ಬಾಣ ಅಂತ ಹೇಳ್ತಾನೆ. ಆಗ ಅರ್ಜುನ ಬಾಣ ಹಾಕ್ಲಿಕ್ಕೆ ಹೋಗ್ತಾನೆ. ಆಗ ಅವನು ಹೇಳ್ತಾನೆ ಕರ್ಣ, ಇದೇನಪ್ಪ ನಾನು ಹೇಳಿದ್ನೆಲ್ಲ ಬಾಣ ಹಾಕಬಾರದು ಅಂತ, ಆದ್ರಿಂದ ಈಗ ಅದು ಧರ್ಮ ಅಲ್ಲ ಅಂತ ಹೇಳಿದಾಗ, ಈಗ ನಿನಗೆಲ್ಲ ಧರ್ಮದ ಬಗ್ಗೆ ಜ್ಞಾಪಕ ಬಂದ, ಇಷ್ಟು ವರ್ಷ ಆಗಿ ನಿನ್ನ ಪ್ರಾಣ ಹೋಗುವ ಸಂದರ್ಭದಲ್ಲಿ ಈಗ ನಿನಗೆ ಧರ್ಮದ ಪಾಠ ಮಾಡ್ತಿದ್ದೀಯ, ಈಗ ಅದೆಲ್ಲ ಅವಶ್ಯಕತೆ ಇಲ್ಲ, ಹಾಕು ಅಂತ ಹೇಳಿದ. ಬಾಣ ಹಾಕಿದ, ಆಮೇಲೆ ಅವನು ಸತ್ತು ಹೋದ ಕರ್ಣ. ಇದು ನಮಗಲ್ಲಿ ಇದೆ. ಅದರಿಂದ ಅಂದ್ರೆ ಅಲ್ಲಿಗೆ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ, ಆ ಮಹಾಭಾರತದಲ್ಲಿ ಪಾಂಡವರನ್ನು ಸೋಲಿಸಿದ್ದಿರ್ಬೋದು, ಅಭಿಮನ್ಯುವನ ವಧ ಮಾಡಿದ್ದಿರ್ಬೋದು, ಹೀಗೆ ಎಲ್ಲ ಕಡೆಯೂ ಸಹ ಆ ಒಂದು ಅಧರ್ಮವೇ ನಮಗೆ ಕಾಣುತ್ತೆ, ಆ ಷಡ್ಯಂತ್ರವೇ ನಮಗೆ ಕಾಣುತ್ತೆ. ಹಾಗಾಗಿ ಭಗವಂತನು ಹೇಳಿದ, ನೀವು ಹಾಗೆ ಮಾಡಿ, ಅವ್ರು ಹೆಂಗ್ ಮಾಡಿದಾನೋ ನೀನು ಹಾಗೆ ಮಾಡಪ್ಪ ಅಂತ ಪಾಂಡವರಿಗೂ ಅದನ್ನೇ ಭಗವಂತ ಹೇಳಿಯೇ ಮಾಡಿಸಿದ್ದ. ಆದಷ್ಟು ಪ್ರಯತ್ನ ಮಾಡಿದ, ಧರ್ಮ ಮಾರ್ಗದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ಅವರು ಅಧರ್ಮ ಮಾರ್ಗದಲ್ಲಿ ಬಂದೆಲ್ಲ ಮಾಡಿದ್ರಿಂದ ಹಾಗಾದ್ರೆ ನೀವು ಹಾಗೆ ಮಾಡಿ ಅಂತ ಹೇಳಿ, ಅಂದ್ರೆ ಅವರು ಅಧರ್ಮವನ್ನು ಮಾಡಿದ್ದು ಕೌರವರು, ಅವರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡಿಸಿದ್ದ ಅಷ್ಟೇ. ಮೊದಲಿಗೆ ಅಧರ್ಮ ಮಾಡಿಸಿದ್ದ ಅಂತ ಹಾಗರ್ಥಲ್ಲ. ಹಾಗಂದ್ರೆ ಈಗ ಭಗವಂತನು ಅಧರ್ಮ ಮಾಡಿಸಿದ್ನ ಅಂತ ಹಂಗೆ ಹೇಳೋ ಹಾಗಿಲ್ಲ, ಆ ಥರ ಪ್ರಶ್ನೆ ಬರೋದಿಲ್ಲ. ಅಧರ್ಮ ಅವರಿಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲೇ ಉತ್ತರ ಕೊಡಿಸಿದ್ದ. ಅವರು ಸರಿಯಾಗಿದ್ದಿದ್ರೆ ಇಲ್ಲೂ ಸರಿಯಾಗಿ ಮಾಡಿಸ್ತಾ ಇದ್ದ. ಅವರು ಸರಿಯಾಗಿ ಇರ್ಲಿಲ್ವಾದ್ರಿಂದ ಅವರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡಿಸಿದ್ದ. ಹಾಗಾಗಿ ಅದು ಅಧರ್ಮ ಆಗಿಲ್ಲ, ಅದು ಅಧರ್ಮಕ್ಕೆ ಉತ್ತರ ಆಯಿತು. ಅಧರ್ಮಕ್ಕೆ ಕೊಟ್ಟಿರುವಂತಹ ಉತ್ತರ ಭಗವಂತ ಕೊಟ್ಟಿದ್ದಾಯ್ತೇ ಹೊರತು ಅದು ಭಗವಂತ ಮಾಡಿಸಿದ್ದು ಅಧರ್ಮ ಅಲ್ಲ, ಅದು ಅಧರ್ಮಕ್ಕೆ ಉತ್ತರ. ಅಧರ್ಮ ಮಾಡಿದವರು ಅವರು, ಕೌರವರು ಅಧರ್ಮ ಮಾಡಿದ್ರು, ಅದಕ್ಕೆ ಉತ್ತರವನ್ನು ಭಗವಂತ ಕೊಡಿಸಿದ್ದ. ಆದ್ದರಿಂದ ಈಗ ನಾವು ನೋಡೋದು ಮತ್ತೆ ಹಿಂದಿನ ರಾಜ ಮಹಾರಾಜರುಗಳ ಚರಿತ್ರೆಗಳಿಂದ ಹಿಡಿದು ಇತ್ತೀಚಿನ ಅಂತಂದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದು ಮಾಡಿದವರನ್ನೂ ಸಹ ಈ ರೀತಿಯಾಗಿ ಷಡ್ಯಂತ್ರಗಳನ್ನು ಮಾಡೋದ್ರ ಮೂಲಕನೇ ಸೋಲಿಸಲಾಯಿತು. ಅನೇಕ ಸಂದರ್ಭಗಳಲ್ಲಿ ಅವರಿಗೂ ಸಹ ಆಗಿದ್ದಿದೆ. ನಾವು ಎಷ್ಟೋ ಚರಿತ್ರೆಗಳನ್ನು ನೋಡ್ತೀವಿ. ವಿಶೇಷವಾಗಿ ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರ ಚರಿತ್ರೆಗಳನ್ನೆಲ್ಲ ನೋಡಿದರೆ ಅದೆಲ್ಲದರಲ್ಲೂ ಹಾಗೇನೆ ಮಾಡಿದ್ರು. ನಾವು ಅನೇಕ ಆ ಕ್ರಾಂತಿಯನ್ನು, ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರ ಚರಿತ್ರೆಗಳನ್ನು ನೋಡಿದ್ರೂ ಸಹ ಅಲ್ಲೂ ಅವರನ್ನು ನೇರವಾಗಿ ಸೋಲಿಸ್ಲಿಕ್ಕೆ ಆಗ್ಲಿಲ್ವ, ಆದ್ರಿಂದ ಷಡ್ಯಂತ್ರ ಮಾಡಿ ಸೋಲಿಸಿದ್ದು. ಹಾಗೆ ಅನೇಕ ಚರಿತ್ರೆಗಳನ್ನು ನಾವು ನೋಡ್ತಾ ಇರ್ತೀವಿ. ಇವತ್ತಿಗೂ ಸಹ ಹಾಗೆ ನಡೀತಾ ಇದೆ. ಏನಾದರೂ ಮಾಡಿ ನಮ್ಮವರಿಗೆ ಏನೋ ಒಂದು ಭ್ರಮೆಯನ್ನುಂಟು ಮಾಡಿ ಏನೇನೋ ಮಾಡಿ ಷಡ್ಯಂತ್ರಗಳನ್ನು ಮಾಡುವುದು, ಈ ಮತಾಂತರ ಮಾಡುವುದು ಇತ್ಯಾದಿಗಳಲ್ಲೂ ಇವತ್ತಿಗೂ ನಡೀತಾ ಇದೆ. ಹಾಗಾಗಿ ಅಂದರೆ ಅಲ್ಲಿಗೆ ಏನಾಯಿತು, ವಾಸ್ತವವಾಗಿ ನಮ್ಮ ಇತಿಹಾಸ ಅದು ವಿಜಯದ ಇತಿಹಾಸ, ಜಯದ ಇತಿಹಾಸ. ಪರಾಜಯಗಳು ನಮ್ಗೆ ಅಲ್ಲಲ್ಲಿ ಕಂಡು ಬಂದರೂ ಸಹ ಅದು ನೇರವಾಗಿ ಆಗಿರುವಂತಹದ್ದಲ್ಲ, ಅದರ ಹಿಂದೆ ಇಂತಹದ್ದೊಂದು ಷಡ್ಯಂತ್ರ ಅನ್ನೋದು ಇದ್ದೇ ಇದೆ. ಆದ್ರಿಂದ ಅಲ್ಲಿಗೆ ಏನಾಯಿತು ಅಂತಂದ್ರೆ, ನಮ್ಮ ಹಿಂದಿನವರ ಒಂದು ಪ್ರಭಾವ ಅನ್ನೋದು ಅಷ್ಟಿತ್ತು, ಅವರ ಒಂದು ಸಾಮರ್ಥ್ಯ ಅತ್ಯಂತ ಅಪಾರವಾದದ್ದು. ಅವರನ್ನ ಯಾರೂ ಸಹ ನೇರವಾಗಿ ಸೋಲಿಸ್ಲಿಕ್ಕಾಗಲಿಲ್ಲ. ಅಷ್ಟೊಂದು ಪರಾಕ್ರಮಶಾಲಿಗಳಾಗಿದ್ದಂಥ ಅವರ ಪರಂಪರೆ ನಮ್ಮ ಪರಂಪರೆ. ಹಾಗಾಗಿ ಇದೆಲ್ಲದನ್ನು ಸಹ ತಿಳ್ಕೊಳ್ಬೇಕು. ವಾಸ್ತವವಾದಂತಹ ಇತಿಹಾಸ ಏನು ಅನ್ನುವುದನ್ನು ವಿಶೇಷವಾಗಿ ತಿಳಿದುಕೊಂಡು ನಮ್ಮನ್ನು ನಾವು ಅದರಿಂದ ವಿಶೇಷವಾದಂತಹ ಪ್ರೇರಣೆಯನ್ನು ಪಡೆದು ನಮ್ಮನ್ನು ನಾವು ಇನ್ನಷ್ಟು ದೃಢಶಾಲಿಗಳನ್ನಾಗಿ ಮಾಡಿಕೊಳ್ಳಬೇಕು. ಹಾಗೆ ಈ ರೀತಿಯಾದಂತಹ ಒಂದು ಷಡ್ಯಂತ್ರಗಳು ಇತ್ಯಾದಿಗಳು ಸಹ ಎಲ್ಲವೂ ಹಿಂದಿಂದ ನಡೀತಾ ಬಂದಿದೆ. ಅಷ್ಟೆಲ್ಲ ಇದ್ರೂ ಸಹ ಇದೇ ಇಲ್ಲಿ ನಾವು ಇನ್ನೂ ಗಮನಿಸಬೇಕಾದದ್ದು, ಇಷ್ಟೆಲ್ಲ ನಡೆದರೂ ಸಹ ಯಾವ ಚರಿತ್ರೆಯನ್ನು ನೋಡಿದ್ರು ಅದರೊಳಗೆ ಇಂತಹ ಷಡ್ಯಂತ್ರಗಳು ಏನೋ ಮಾಡಬೇಕು ಅಂತ ಬೇರೆಯವರೆಲ್ಲ ಪ್ರಯತ್ನ ಮಾಡಿದ್ದೆಲ್ಲ ಕಾಣುತ್ತೆ. ಆದರೆ ಇಷ್ಟೆಲ್ಲ ಆದರೂ ಸಹ ಇವತ್ತಿಗೂ ಈ ಧರ್ಮ ಅನ್ನೋದು ಇಷ್ಟು ದೃಢವಾಗಿ ನಿಂತಿದೆ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ. ಯಾಕೆ ಅಂತಂದ್ರೆ ಬೇರೆಯವರು ಅಷ್ಟೆಲ್ಲ ಪ್ರಯತ್ನವನ್ನು ಮಾಡಿದರೂ ಇದು ಹೇಗೆ ಇಷ್ಟು ದೃಢವಾಗಿ ನಿಂತಿದೆ, ಇಷ್ಟು ಬಲ ನಮ್ಗೆ ಎಲ್ಲಿಂದ ಬಂತು, ಈ ಧರ್ಮಕ್ಕೆ ಎಲ್ಲಿಂದ ಬಂತು ಅಂತಂದ್ರೆ ಈ ಧರ್ಮವೇ ಒಂದು ಬಲ. ಧರ್ಮವೇ ಸ್ವತಃ ಅದಕ್ಕೊಂದು ಬಲ ಇದೆ. ಇದು ಯಾರೊಬ್ಬರ ಒಪ್ಪಿಗೆ ಮೇಲೋ ಯಾರೊಬ್ಬರ ಸಮ್ಮತಿ ಮೇಲೋ ಇರುವಂತಹ ಧರ್ಮ ಅಲ್ಲ. ಇದು ತನ್ನದೇ ಆಗಿರುವಂತಹ ಮಹತ್ವವನ್ನು ಹೊಂದಿ ತನ್ನದೇ ಆಗಿರುವಂತಹ ಅಸ್ತಿತ್ವವನ್ನು ಹೊಂದಿರತಕ್ಕಂತಹ ಧರ್ಮವಾಗಿದೆ ನಮ್ಮ ಒಂದು ಸನಾತನ ಧರ್ಮ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಧರ್ಮ. ವಾಸ್ತವವಾಗಿ ನಾವು
ಧರ್ಮವನ್ನ ಆಚರಣೆ ಮಾಡ್ತಿರುವುದು, ಆ ಧರ್ಮವು ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಎಲ್ರಿಗೂ ಗೊತ್ತಿರುವಂತಹ ಒಂದು ಮಾತೇನು? ಧರ್ಮೋ ರಕ್ಷತಿ ರಕ್ಷಿತಃ. ಆ ಮಾತು ಎಲ್ರಿಗೂ ಗೊತ್ತಿದೆ. ಅಂದ್ರೆ ಏನರ್ಥ? ನಾವು ಧರ್ಮವನ್ನು ಆಚರಣೆ ಮಾಡಿದ್ರೆ ಅದು ನಮ್ಮನ್ನು ಕಾಪಾಡ. ಧರ್ಮವನ್ನು ರಕ್ಷಣೆ ಮಾಡುವುದು ಅಂತಂದ್ರೆ ಆಚರಣೆ ಮಾಡುವುದು ಅಂತ ಅರ್ಥ. ಧರ್ಮವನ್ನು ಆಚರಣೆ ಮಾಡಿದರೆ ಆ ಧರ್ಮವು ನಮ್ಮನ್ನು ಕಾಪಾಡುತ್ತೆ ಅಂತ ಅದರ ಅರ್ಥ. ತುಂಬ ಜನರಿಗೆ ಇದೊಂದು ವಾಕ್ಯ ಮಾತ್ರವೇ ಗೊತ್ತು, ಧರ್ಮ ರಕ್ಷತೆ ರಕ್ಷಿತ, ಧರ್ಮ ರಕ್ಷತೆ ರಕ್ಷಿತ ಅನ್ನೋದು ಮಾತ್ರ ಗೊತ್ತು. ಆದರೆ ಇಡೀ ಒಂದು ಶ್ಲೋಕದಲ್ಲಿ ಇದೊಂದು ಭಾಗ. ಒಂದು ಶ್ಲೋಕದಲ್ಲಿ ಅದು ಅನುಷ್ಠುಪ್ ಶ್ಲೋಕ ಅಂತಂದ್ರೆ ಅದರೊಳಗೆ 32 ಅಕ್ಷರ ಇರುತ್ತೆ. ಒಂದು 4 ಪಾದ ಇರುತ್ತೆ, ಒಂದೊಂದು ಪಾದದಲ್ಲಿ 8 ಅಕ್ಷರ ಇರುತ್ತೆ. ಈ ಧರ್ಮ ರಕ್ಷತೆ ರಕ್ಷಿತ ಅನ್ನೋದು ಒಂದು ಪಾದ ಅಷ್ಟೇ. ಇನ್ನು 3 ಪಾದಗಳಿವೆ ಆ ಶ್ಲೋಕದಲ್ಲಿ. ಅದು ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಏನು ಅದು ಅಂತಂದ್ರೆ ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ತಸ್ಮಾತ್ ಧರ್ಮೋ ನಹಂತವ್ಯ ಮಾನೋ ಧರ್ಮೋ ಹತೋ ವಧೀತ್ ಅಂತ ಇಡೀ ಪೂರ್ತಿ ಶ್ಲೋಕ ಇರುವುದು ಹೀಗೆ. ಪೂರ್ತಿ ಶ್ಲೋಕ ಇರುವುದು ಇದು. ಇದರ ಅರ್ಥ ಏನು ಅಂತಂದ್ರೆ ಧರ್ಮವನ್ನು ನೀನು ರಕ್ಷಣೆ ಮಾಡಿದರೆ ಅದೇ ನಿನಗೆ ಒಂದು ದೊಡ್ಡ ಬಲವಾಗಿ ಅದು ನಿನ್ನನ್ನು ಸದಾಕಾಲ ಕಾಪಾಡುತ್ತೆ. ಅದೇ ಧರ್ಮವನ್ನು ನೀನೇನಾದ್ರೂ ತೊಂದರೆ ಮಾಡ್ಲಿಕ್ಕೆ ಹೋದ್ರೆ, ಅದನ್ನೇನಾದ್ರೂ ನಿರ್ಮೂಲನೆ ಮಾಡ್ತೀನಿ ಅದು ಇದು ಅಂತ ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಅದು ನಿನ್ನನ್ನು ನಿರ್ಮೂಲನ ಮಾಡುತ್ತೆ. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ನಾನು ಈ ಧರ್ಮವನ್ನು, ಈ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡ್ತೀನಿ ಅದು ಇದು ಅಂತ ನೀನು ಹೋದ್ರೆ ಅದೇ ನಿನ್ನನ್ನು ನಿರ್ಮೂಲನೆ ಮಾಡಿ ಹಾಕ್ಬಿಡುತ್ತೆ. ಆ ಥರ ಎಷ್ಟೋ ಜನ ಇದ್ದಾರೆ, ಬೇಕಾದಷ್ಟು ಜನ ಆ ಥರ ಪ್ರಯತ್ನ ಮಾಡಿ ಕೊನೆಗೆ ಅವರೇ ಸರ್ವನಾಶವಾಗಿರುವಂತಹದ್ದನ್ನು ನಾವು ಇತಿಹಾಸದಲ್ಲಿ ನೋಡಬಹುದಾಗಿದೆ. ಯಾಕಂದ್ರೆ ಅದನ್ನೇ ಶಾಸ್ತ್ರವು ನಮಗೆ ಹೇಳ್ತಾ ಇದೆ, ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಆದ್ರಿಂದ ಈ ಧರ್ಮವನ್ನು ಏನೋ ಮಾಡ್ತೀನಿ ಅದು ಇದು ಅಂತ ಮಾಡಕ್ ಹೋಗಬೇಡ. ಹಾಗೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಅದು ನಿನ್ನನ್ನು ಸರ್ವನಾಶ ಮಾಡುತ್ತೆ, ಹಂಗೆಲ್ಲ ಮಾಡಬೇಡ ಅಂತ ಯಾವತ್ತೋ ಈ ಒಂದು ಧರ್ಮದ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ಎಷ್ಟೋ ಜನರಿಗೆ ಹಂಗಾಗಿದ್ದು ಉಂಟು. ಯಾರು ರಕ್ಷಣೆ ಮಾಡಿದ್ದಾರೋ ಅವರ ಒಂದು ರಕ್ಷಣೆ ಧರ್ಮದಿಂದ ಆಯಿತು. ಯಾರು ಇದನ್ನು ಏನೋ ತೊಂದರೆ ಮಾಡ್ಲಿಕ್ಕೆ ಹೋಗಿದಾರೋ ಅವರಿಗೆ ತೊಂದರೆ ಆಗಿದ್ದನ್ನು ನಾವು ಲೋಕದಲ್ಲಿ ಬೇಕಾದಷ್ಟು ನೋಡಿದ್ದೀವಿ. ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಆದ್ರಿಂದ ಇಲ್ಲೇನು ಹೇಳಿದ್ದಾರೆ, ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ. ಆದ್ರಿಂದ ನೀನು ಧರ್ಮವನ್ನು ಆಚರಣೆ ಮಾಡಿ ಅದರ ರಕ್ಷಣೆ ಮಾಡಪ್ಪ, ಅದರಿಂದ ನಿನಗೆ ರಕ್ಷಣೆ ಆಗುತ್ತೆ. ಆದ್ರೆ ಅದನ್ನೇನಾದ್ರೂ ನಿರ್ಮೂಲನೆ ಮಾಡ್ತೀನಿ ಅದು ಇದು ಅಂತ ನೀನು ಹೇಳಿದ್ರೆ, ಅದನ್ನ ಮಾಡ್ಲಿಕ್ಕೆ ಹೋದ್ರೆ ನೀನು ಸರ್ವನಾಶ ಆಗಬೇಕಾಗಿ ಬರುತ್ತೆ. ಅದರಿಂದ ನೀನು ಅದನ್ನು ಮಾಡಬೇಡ ಅಂತ ಯಾವತ್ತೋ ನಮ್ಮ ಶಾಸ್ತ್ರಗಳು ಎಚ್ಚರಿಸಿವೆ. ಆದ್ದರಿಂದ ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಈ ಒಂದು ಧರ್ಮ ಅನ್ನೋದೇ ಬಲ ನಮಗೆ. ಅದರಿಂದ ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ಮಾಡಬೇಕು, ತಿಳ್ಕೊಳ್ಬೇಕು. ಈ ಬಲ ಯಾರಲ್ಲಿರುತ್ತೆ? ಇಂತಹ ಒಂದು ಧರ್ಮವೇ ಬಲ ಅಂತಂದ್ರೆ ಈ ಧರ್ಮ ಯಾರಲ್ಲಿರುತ್ತೆ ಅಂತಂದ್ರೆ ಯಾರು ಇದರ ಬಗ್ಗೆ ತುಂಬಾ ಒಂದು ಹೆಚ್ಚಿನ ಶ್ರದ್ಧೆಯನ್ನು ಇಟ್ಕೊಂಡು ಇದನ್ನು ಆಚರಣೆ ಮಾಡ್ತಾರೋ ಅವರಲ್ಲಿ ಇಂತಹ ಒಂದು ಬಲ ಅನ್ನೋದು ಇರುತ್ತೆ. ಆದ್ರಿಂದ ಈ ಒಂದು ಪರಂಪರೆಯನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಂಡು ಇದರ ಒಂದು ಮಹತ್ವವನ್ನ ಚೆನ್ನಾಗಿ ತಿಳ್ಕೊಂಡು, ಯಾಕಂದ್ರೆ ಇವತ್ತಿನ ದಿವಸ ಜನರಿಗೆ ಇದರ ಬಗ್ಗೆ ಗೊತ್ತಿರುವುದು ಬರೀ ಒಂದು 2-3 ವಿಷಯಗಳಷ್ಟೇ. ಹಿಂದೂ ಧರ್ಮದ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರುವಂತಹದ್ದು ಬರೀ ಒಂದು 2-3 ವಿಷಯ ಅಷ್ಟೇ. ಆದರೆ ಇಲ್ಲಿ ಬೇಕಾದಷ್ಟು 100,000 ವಿಷಯಗಳಿವೆ, ವಿಚಾರಗಳಿವೆ. ಜನರಿಗೆ ಗೊತ್ತಿರುವುದು ಒಂದಿಷ್ಟು ವಿಷಯಗಳಷ್ಟೇ. ಆದರೆ ನೀವು ತಿಳ್ಕೊಂಡಿರುವುದಕ್ಕಿಂತ ಇನ್ನೂ ತಿಳ್ಕೊಳ್ಬೇಕಾದ್ದು ಬೇಕಾದಷ್ಟಿದೆ. ಇಡೀ ಇಷ್ಟು ದೊಡ್ಡ ಬೆಟ್ಟ ಇದೆ, ಈ ಹನುಮಗಿರಿ ಅಂತ ಇಷ್ಟು ದೊಡ್ಡ ಬೆಟ್ಟ ಇದೆ. ಇಡೀ ಬೆಟ್ಟದಲ್ಲಿ ಒಂದು ಕಲ್ಲಿದ್ರೆ ಒಂದು ಬಂಡೆ ಇದೆ. ಆ ಬಂಡೆಯಷ್ಟು ಮಾತ್ರ, ಆ ಇಡೀ ಬೆಟ್ಟದಲ್ಲಿ ಒಂದು ಬಂಡೆ ಅನ್ನೋದು ಎಷ್ಟೋ ಅಷ್ಟೇ ಜನರಿಗೆ ಗೊತ್ತಿರುವುದು ಈ ಧರ್ಮದ ಬಗ್ಗೆ. ಇನ್ನು ತಿಳ್ಕೊಳ್ಬೇಕಾದ್ರು ಈ ಬೆಟ್ಟದಷ್ಟಿದೆ. ತಿಳಿದಿರುವಂತಹದ್ದು ಈ ದೊಡ್ಡ ಬೆಟ್ಟದಲ್ಲಿ ಒಂದು ಬಂಡೆ, ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಒಂದು ಬಂಡೆ ಬಿದ್ದಿದ್ರೆ ಆ ಒಂದು ಬಂಡೆ ಅಷ್ಟು ಮಾತ್ರ ಜನರಿಗೆ ಗೊತ್ತಿದೆ. ಆದ್ರೆ ತಿಳ್ಕೊಳ್ಬೇಕಾದ್ರು ಈ ಬೆಟ್ಟದಷ್ಟು ಬೇಕಾದಷ್ಟಿದೆ. ಆದ್ದರಿಂದ ಆ ಒಂದು ಧರ್ಮದ ಮಹತ್ವದ ಬಗ್ಗೆ ತಿಳಿದುಕೊಂಡು, ಇವು ಪರಂಪರೆ ಬಗ್ಗೆ ತಿಳಿದುಕೊಂಡು ಇದನ್ನು ಚೆನ್ನಾಗಿ ಆಚರಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಮತ್ತು ಈ ಒಂದು ದೇಶವನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡುವುದರಲ್ಲಿ ಎಲ್ಲ ರೀತಿಯಲ್ಲೂ ಸಹ ಲೌಕಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಗಳಲ್ಲೂ ಸಹ ಈ ಒಂದು ದೇಶವನ್ನ ಸರ್ವೋತ್ತಮವಾದಂತಹ ದೇಶವಾಗಿ ಮಾಡುವಂತಹ ಒಂದು ಪ್ರಯತ್ನವನ್ನ ಪ್ರತಿಯೊಬ್ಬರೂ ಸಹ ಮಾಡಬೇಕು. ಅದಕ್ಕೆ ಬೇಕಾದಂತಹ ಒಂದು ಕಾರ್ಯಗಳನ್ನು ಒಂದು ಪರಿಶ್ರಮವನ್ನ ಪ್ರತಿಯೊಬ್ಬರೂ ಸಹ ಮಾಡಬೇಕಾದ ಒಂದು ಅವಶ್ಯಕತೆ ಇದೆ. ಅದರ ಒಂದು ಅವಶ್ಯಕತೆ ಎಲ್ಲರಿಗೂ ಇದೆ. ಅದನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಪರಮ ಪೂಜ್ಯ ಗುರುವರೇಣ್ಯರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ
ಪ್ರಸ್ತುತ ಅಧಿಪತಿಗಳು 36ನೇ ಅಧಿಪತಿಗಳು ಆಗಿರತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳು ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ನಾವು ಆರಂಭದಲ್ಲಿ ಹೇಳಿದಂತೆ ಇದೆಲ್ಲರೂ ಸಹ ಬಂದು ದರ್ಶನ ಮಾಡಬೇಕಂತ ನೋಡಬೇಕಂತ ಒಂದು ಉತ್ತಮವಾದಂತಹ ಪ್ರದೇಶವಾಗಿದೆ. ಅದು ಭಾಳ ಸಂತೋಷಕರವಾದಂತಹ ಒಂದು ವಿಷಯ. ಇಲ್ಲಿಗೆ ಎಲ್ಲರೂ ಸಹ ಬರಬೇಕು. ಮತ್ತು ಅವರು ಎಲ್ಲರೂ ಬಂದರೆ ಸಾಕಾಗೋದಿಲ್ಲ, ಮತ್ತು ಮಕ್ಕಳನ್ನು ಸಹ ಇಲ್ಲಿ ಕರ್ಕೊಂಡು ಬರಬೇಕು. ಅವರಿಗೂ ಸಹ ಇದನ್ನೆಲ್ಲ ತೋರಿಸಬೇಕು. ಈ ಒಂದು ವಿಚಾರಗಳ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕು. ಅವರಲ್ಲೂ ಒಂದು ವಿಶೇಷವಾದಂಥ ಪ್ರೇರಣೆ ಉಂಟಾಗುವಂತೆ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇಲ್ಲಿ ಒಂದು ತಿಂಗಳ ಹಿಂದೆ ಇಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮ ಎಲ್ಲವೂ ಸಹ ನಡೆದಿದೆ. ಅದಕ್ಕಿಂತ ಸುಮಾರು ಒಂದು 2-3 ತಿಂಗಳ ಹಿಂದೆ ನಟರಾಜ್ ಅವರು ಶೃಂಗೇರಿಗೆ ಆಗಮಿಸಿ ನಮ್ಮ ದರ್ಶನವನ್ನು ಮಾಡಿದರು. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿವೇದನೆ ಮಾಡಿದರು. ಅವರು ASG ಕೆಲಸ ಮಾಡ್ತಿದ್ದಾರೆ. ಅವರು ಶೃಂಗೇರಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅದೇ 1 ತಿಂಗಳ ಹಿಂದೆ ನಡೆದಿರುವಂತಹ ಕಾರ್ಯಕ್ರಮದ ಬಗ್ಗೆ ನಿವೇದನೆ ಮಾಡಿ ಇದಕ್ಕೆ ನಾವು ಬರಬೇಕು ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು. ಆದರೆ ಆ ಒಂದು ಸಮಯಕ್ಕೆ ನಾವು ಬೇರೆ ಕಡೆ ಎಲ್ಲದೂ ಸಹ ನಮ್ಮ ಕಾರವಾರ ಆ ಕಡೆ ಎಲ್ಲ ನಮ್ಮ ಕಾರ್ಯಕ್ರಮ ಅದೆಲ್ಲ ಮೊದಲೇ ತೀರ್ಮಾನವಾಗಿದ್ದರಿಂದ ನಾವು ಆವಾಗ ಹೇಳಿದ್ವಿ, ಈ ಸಮಯದಲ್ಲಿ ಇಲ್ಲಿಗೆ ಬರಲಿಕ್ಕೆ ಆಗುವುದಿಲ್ಲ, ಮುಂದೆ ಇಲ್ಲಿಗೆ ಬರುವಂಥ ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬರ್ತೀವಿ ಎಂಬುದಾಗಿ ಆವತ್ತು ಅವರಿಗೆ ತಿಳಿಸಿದ್ದೀವಿ. ಅವರು ವಿಶೇಷವಾಗಿ ತುಂಬ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ಆ ಕುಂಭಾಭಿಷೇಕ ಸಂದರ್ಭದಲ್ಲಿ ಇಲ್ಲಿಗೆ ಬರಬೇಕು ಅಂತ ನಾವು ಅವರಿಗೆ ನಂತರ ತಿಳಿಸಿದ್ದೇವೆ. ಅವರು ಇವತ್ತು ಯದ್ಯಪಿ ಬರಲಿಕ್ಕಾಗಿಲ್ಲ. ಅವರು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅವರಿಗೂ ಮತ್ತು ಅವರ ಪರಿವಾರಕ್ಕೂ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಇಲ್ಲಿ ವಿಶೇಷವಾಗಿ ಇದರ ಒಂದು ನಿರ್ವಹಣೆಯಲ್ಲಿ ವಿಶೇಷವಾದಂತಹ ಒಂದು ಜವಾಬ್ದಾರಿಯಿಂದ ಇಲ್ಲಿ ಅಧ್ಯಕ್ಷರಾಗಿ ಇದನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥವರು ಅಚ್ಯುತ್ ಅವರಿಗೂ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸ್ತಾ ಇಲ್ಲಿ ಎಲ್ಲ ವೈದಿಕರಿಗೂ ಎಲ್ಲ ಭಕ್ತರಿಗೂ ಎಲ್ಲರಿಗೂ ಸಹ ಇವತ್ತು ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿಯ ತಂತ್ರಿಗಳಾಗಿರ್ತಕ್ಕಂಥ ರವೀಶ್ ತಂತ್ರಿಗಳು ಅವರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಧರ್ಮಶ್ರೀ ಪ್ರತಿಷ್ಠಾನದ ಮಹಾಪೋಷಕರಾದಂತಹ ಕೋಣೆತೋಟ ಮಹಾಬಲೇಶ್ವರ ಭಟ್ರು ದಂಪತಿಗಳು ಅತ್ಯಂತ ಗೌರವಪೂರ್ವಕವಾಗಿ ಶ್ರೀ ಗುರುಗಳ ದಿವ್ಯ ಚರಣಕ್ಕೆ ಫಲ ಸಮರ್ಪಣೆ ಮಾಡಿ ಆಶೀರ್ವಾದವನ್ನು ಬೇಡಿಕೊಂಡಿದ್ದಾರೆ. ಇಲ್ಲಿಯ ಭಕ್ತಾದಿಗಳಿಗೆ ಇಂದು ಧರ್ಮ ಸಂದೇಶವನ್ನು ನೀಡುವುದರ ಮುಖಾಂತರ ಎಲ್ಲರನ್ನೂ ಪಾವನರನ್ನಾಗಿಸಿದ್ದಾರೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ